ಕುಡ್ಲ ಶ್ರೀ ಚೂಂತಾರು ಸರೋಜಿನಿ ಭಟ್ ಪ್ರತಿಷ್ಠಾನ ಬೊಕ್ಕ ಪುತ್ತೂರು ವೈಷ್ಣವಿ ನಾಟ್ಯಾಲಯದ ನಿರೆಡ್ಡು ಕುಮಾರಿ ಸ್ನೇಹ ಭಟ್ ಚೂಂತಾರುವೆನ ಶಾಸ್ತ್ರೀಯ ಬೊಕ್ಕ ಜಾನಪದ ನೃತ್ಯ ತರಗತಿ ವಿಜಯ್ ಕಾಪಿಕಾಡ್ದ ಹಕುನಾ ಮಟಾಟ ಕ್ಲಬ್ಡ್ ಐತಾರ ಬಯಡು ಉದಿಪನಾಡು ನಮ್ಮ ಪ್ರತಿಷ್ಠೆ ಸ್ವಾಗತಿಸಬೇಕು. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ಅಧ್ಯಕ್ಷರು ಶ್ರೀ ದಯಾನಂದ್ ಕತ್ತಾಲ್ ಸರ್ ತುಳರ್ ಅಲ್ಲಾದ್ ತರಗತಿನ ಉದಿಪನ ಮಲ್ತದು ಶುಭ ಹಾರೈಸಿರು. ನೇಸರ ದೇವರು ಪಡ್ಡಾಯಿಡ ಕಂತುನ ಪೊರ್ತು ಬಾನಮಂಡಲ ಭೂಮಂಡಲ ಕೆಂಪಾಪನ ಪರ್ವಕಾಲ ಕಿದಿರ್ದು ಪಿದಡ್ನಂಚೆತ್ತನ ಕಂಜಿ ಕೈ ಕಂಜಿ ಕಾಡದ ನಾನಾ ದಿಕ್ಕಡ ತಿರ್ಗದು ತನ್ನ ಬಂಜಿದ ಗುಜ್ಜಾರ್ಮೆನ ಜಿಂಜಾದ ಅತಿ ಸಂತೋಷುಡು ಕಿದತಡೆ ಪಾರೊಂದು 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 ಪೋನಗ ಐದ ಕಾರ್ದ ಪುಟತ ದೂಡುರ್ದು ಲಕ್ಕುನ ವಿಮಲವಾಯಿನ ಪೊರ್ತೆ ಗೋಧೂಳಿ ಪೊರ್ತು ಪವಿತ್ರವಾಯಿನಂಚೆತ್ತನ ಗೋಧೂಳಿ ಪೊರ್ತುಡು ಅಪ್ಪೆ ಸರಸ್ವತಿನ ಅಂಜನೆ ನಟರಾಜನ ನಿರಂತರವಾದ ಸಾನ್ನಿಧ್ಯ ಮನ್ಪುನಂಚುತ್ತಿನ ಬಾರಿ ಶ್ರೇಷ್ಠ ಸಂಸ್ಕೃತಿ ಆಯ್ನಂಚೆತ್ತಿನ ಒಂಜಿ ನಾಟ್ಯ ತರಬೇತಿದ ಒಂಜಿ ಶಿಬಿರ ಅತ್ತಂಡ ಸಂಸ್ಥೆದ ಒಂಜಿ ಕೇಂದ್ರ ಉದಿಪನಾಂಡೆ ಒಂದು ಎಂಕೊಂಜಿ ಭಾಗ್ಯ ದಾಯಂದ ಕೆಂಡ ನಾಟ್ಯಗುಲ ಎಂಕಲ ಅನೋರಣೀಯವಾಯಿನಂಚೆತ್ತನ ಸಂಬಂಧ ಯಾನ್ಲ ಎನ್ನ 10 ವರ್ಷ ಪ್ರಾಯುಡೆ ನಾಟ್ಯಾಭ್ಯಾಸ ಮಲ್ತನಾಯೆ ವಾ ನಾಟ್ಯಾಭ್ಯಾಸ ಕೇಂದ್ರ ಭರತನಾಟ್ಯತ್ ದೈವಾರಾಧನೆದ ನಾಟ್ಯಾಭ್ಯಾಸ ಮಲ್ತನಾಯೆ ಎಂಕ್ಲೆಗೆ ವಂಶಪಾರಂಪರ್ಯವಾದ ಈ ನಾಟ್ಯ ಬತ್ತನವು ಎಂಕ್ಲೆಗೆ ರಕ್ತೋಡೆ ಅವು ಉಂಡು ಅಂಡ ಇನಿತ ದಿನ ಈ ಒಂಜಿ ಭಾರತ ದೇಶ ಜಗತ್ತುದ ದೇವರ ಕೋಣೆ ಆವಡುಂತಂಡ ಕಾರಣ ಈ ದೇಶದ ಇಂಚಿತ್ತನ ಶ್ರೇಷ್ಠ ಪರಂಪರೆ ಸನಾತನೀಯವಾಯಿನಂಚಿತ್ತನ ಸಂಸ್ಕೃತಿಗೆ ಒಂಜಿ ಹೊಸ ದೇಕಿನ ಕೊರ್ನವು ಈ ನಾಟ್ಯ ಪರಂಪರೆ ಇಂಚಿತ್ತಿನ ಈ ನಾಟ್ಯ ಕೇಂದ್ರದ ಒಂಜಿ ಉದಿಪನದ ಲೇಸಿಡೆ ನಮ ಈ ಪೊರ್ತುಡು ಈ ನೆಲತ ಕಾರ್ಣಿಕದ ಸತ್ಯುಳೆನ ನಮಗೆ ಬಾರಿ ಪ್ರಾಮುಖ್ಯವಾದ ಕದಿರೆ ಮಂಜುನಾಥ ದೇವರೇ ಅಂಚಿತ್ತಿನ ಮಂಜುನಾಥ ಸ್ವಾಮಿನ ಅನುಗ್ರಹನ ಅಂಚನೆ ಸ್ಥಳ ಸಾನ್ನಿಧ್ಯದ ಮಾತ ದೈವ ದೇವರನ ನಮ್ಮ ಆರಾಧನೆ ಮಲ್ತೊಂದು ಬತ್ತನಂಚೊತ್ತನ ಮನದೇವರನ ಇಷ್ಟದೇವರನ ಈ ಪೊರ್ತು ನಮ್ಮ ಮಾತೆಲ್ಲ ಪ್ರಾರ್ಥನೆ ಮಲ್ತೊಂಡುಗ ಮತ್ತರ್ಮೆಡೆ ವಾಲಗಾಯಿನಂಚೆತ್ತನ ಹಿರಿಯರು ಈಗ ಭಾರಿ ಹೆಮ್ಮೆ ಆಪುಂಡು ತನ್ನ ಪುಳ್ಳಿನ ಒಂಜಿ ನೃತ್ಯ ಕೇಂದ್ರನು ಉದಿಪನ ಮಲ್ಪನಕ್ಕೆ ಸಾಕ್ಷಿ ಆಯಿರೆ ಅಜ್ಜರಿ ಎದುರು ಕೊಲ್ದೇರಿ ಪರಬೇರೆ ಹೊಸ ತೆಗಲೆ ಮೂಡುಂಡ ಮಾತ್ರ ಅವು ಮರ ಪಚ್ಚೆಯಾದ ಐಸರೋಡ ನೆಗತ್ತ ಬರ್ರೆ ಸಾಧ್ಯತೆ ಉಂಡು ಎಂಕ ಭಾರಿ ಸಂತೋಷಾಪನೆ ದಾದಕೆಂಡ ಚೂಂತಾರೆ ಡಾಕ್ಟ್ರು ಒಂಜಿ ದಿನ ಕುಡ್ಲದ ನಮಕ್ ಜಿಲ್ಲದ ಕರಾವಳಿ ಉತ್ಸವದ ಸಂದರ್ಭ ಕರಾವಳಿ ಉತ್ಸವತ್ತು ನಮ್ಮ ಗಣರಾಜ್ಯೋತ್ಸವದ ಸಂದರ್ಭಡು ಆರು ಹೋಮ್ ಗಾರ್ಡ್ದ ಮಲ್ಲ ಸ್ಥಾನ ಅಲಂಕಾರ ಪಟ್ಟಣ ಅಲಂಕಾರ ಮಲ್ತದೆ ಅಲ್ಪ ಎದುರುಡಿ ಎದ್ಕೊಂಡೊಂದುಳ್ಳೇರು ಯಾನ ಸಾಮಾನ್ಯ ಆದಪ್ಪೋ ಅಂದುಳ್ಳೆ ನನ್ನ ಉಂತದಲ್ಲೆತ್ತೇರು ಸರ್ ಯಾ ನೀರಿನ ಬಾರಿ ಮಲ್ಲ ಅಭಿಮಾನಿ ಪಂಡೇರು ಹೆಂಗೆ ಶಾಕ್ ಅಂಡು ಈಸುಮೆಲ್ಲ ಅಧಿಕಾರಿ ಎರಡೊಂಜಿ ಈರ್ನ ಅಭಿಮಾನಿ ಈರ್ನ ಬೊಳ್ಳಿ ಬಳ್ಪು ಕಾರ್ಯಕ್ರಮ ಕೇಣಬೆ ಪನ್ನಗ ಯಾನವುಲು ಎಣ್ಣಿನ ಯಾನ ಮಿತ್ತು ಪೋಜಿ ಯಾನ ಎಣ್ಣನ ಎಂಗು ತೋಜಿನಿ ಶ್ರೀರಾಮಚಂದ್ರನ ನೆನಪಾಂಡೆ ಜಗತ್ತಡು ಗುಣಗ್ರಾಹಿತ್ವ ಇತ್ತಿನಂಚಿತ್ತಿನ ಶಕ್ತಿ ಇತ್ತಂಡವು ಶ್ರೀರಾಮಚಂದ್ರ ಮರ್ಯಾದಾ ಪುರುಷೋತ್ತಮೆ ಒಂಜಿ ವ್ಯಕ್ತಿಗೆ ಭೂಷಣ ಹೋವುಕೆನ್ನಗ ಆಯನ ಬೊಕ್ಕೊರಿನ ಎಡ್ಡೆ ಗುಣನು ಗುರುತಿಸವನವು ತನ್ನೊಳೈತಿನಂಚಿತನ ಗುಣಕ್ಲೇನ ಪ್ರವರ್ಧಿಸವನವು ತನ್ನ ಮುಖೇನ
ಹಾಳನ್ನು ದೂರ ಅಂದೆ ಹಾಳನ್ನು ದೂರ ದೀಪು ನಾವು ಹಾಳನ್ನು ದೂರೇ ಬಲ್ಲಿ ಹಾಳನ್ನು ದೂರ ದೀಪು ನಾವು ಒಂದು ಆಯನ ಔನ್ನತ್ಯಗೂ ಕಾರಣ ಆಪುಂಡು ಯಾನು ಅಂಚ ಗೌರವಾನ್ವಿತ ಚೌಂತಾರ ಸರ್ಗೆ ಯಾನು ಏತು ನಮಸ್ಕಾರ ಕೊರಲ್ಲ ಯಾರು ಇನ್ನಿತ ಕಾರ್ಯಕ್ರಮಗೂ ಬರೆಯರೆ ಮುಖ್ಯ ಕಾರಣ ಆರೆ ಎಂಕ್ ಬಾರಿ ವಿಶೇಷವಾದ ಇನ್ನಿತ ದಿನ ಸ್ವಂತ ತನ್ನ ಮಗಳನ್ನ ಅಭ್ಯುದಯಗೆ ಒಂಜಿ ಅಮ್ಮೇರಿ ಏತ್ ಪಿರವುಡು ಬಂಗ ಬರ್ಪೇರು ದಾಯ್ಕೆಂಡು ಇನಿಕೊಡೆ ಜೋಕುಲ್ನ ಬುಳೆಚ್ಚಿಲ್ಗೆ ಅಪ್ಪೆಮ್ಮನ ಒಂಜಿ ಸಹಕಾರ ಯಾನು ಇಜ್ಜಿ ಪಂಪಿನತ್ತು ಜೋಕುಲು ಪಂಡ ದಾದ ಎನ್ನಿ ಬೇರೆ ಕೇಂಡ ಯಾನು ಕಷ್ಟ ಬೈದೆ ಎನ್ನ ಜೋಕುಲು ಕಷ್ಟ ಬರ್ರೆ ಬಲ್ಲಿ ಪಂಪುನಂಚೆತ್ತನ ರೀತಿಡು ಅಕ್ಲೆ ಕೊರ್ಪುನಂಚೆತ್ತಿನ ಸಂಸ್ಕಾರಡು ಅಕ್ಲೆ ಕೊರ್ಪುನಂಚೆತ್ತನ ಆಚಾರದ ಪಾಠೋಡು ವಿಚಾರ ನೀತಿ ಕೊರ್ಪುನಂಚೆತ್ತಿನ ಕೆಲವೊಂಜಿ ಅಜಕೆಡು ಅಜ ತಪ್ಪು ನಾವು ತುಪ್ಪ ಇನ್ನು ನಮ್ಮ ಜೋಕುಲು ಮದ್ಯಪಾನನ ಮಾದಕ ವ್ಯಸನನ ಅತ್ತಂಡ ಒಂಜಿ ಗುರು ಹಿರಿಯರಿಗೆ ಗೌರವ ಕೊರಂದೆಪ್ಪರೆ ಕಾರಣನ ನೆಕ್ ಮೂಲ ಬೇರು ಓಳುಕೆಂಡ ಅಪ್ಪೆಮ್ಮನ ಸಂಸ್ಕಾರದೇ ಸುರುವಾಪನೆ ಯಾಕೆರಡು ಪಾತೆರಜ್ ಅಂಚಿತ್ತಿನಡೆ ತನ್ನ ಮಗಳು ಸ್ನೇಹ ಆಳು ಮಾತೆರ್ನೊಟ್ಟಿಗೆ ಸ್ನೇಹ ಹೊಡಿಪೋಡು ಪ್ರೀತಿ ಬಾಂಧವ್ಯ ಹೊಡಿಪೋಡು ಐತೊಟ್ಟಿಗೆ ತಾನು ವಾ ರಂಗಕಲೆಗೆ ಪೋಪಲೆ ತಾನು ಮಲ್ಪುನಂಚುತ್ತಿನ ಉದ್ಯೋಗದ ಒಟ್ಟಿಗೆ ಇನ್ನೇ ಬಂಜಿದ ಪೋಷಣೆಗೆ ಒಂಜಿ ಉದ್ಯೋಗ ಬೋಡ ಆ ಉದ್ಯೋಗದೊಟ್ಟಿಗೆ ವಾ ನಾಟ್ಯ ಸರಸ್ವತಿಗೆ ಅತ್ತಂಡ ನಟರಾಜಗೆ ಒಂಜಿ ಸೇವೆ ಕೊರ್ಪುನಂಚುತ್ತಿನ ಒಂಜಿ ಆ ಶಿಕ್ಷಣ ಎಂಚಿನ ಉಂಡ ಅವೇನು ತಾನು ಕಲ್ತದು ನನ್ನ ಕುಡಂಜಾತಿ ವಿದ್ಯಾರ್ಥಿಗಳಿಗೆ ಕಲ್ಪಾದು ಎಂಚ ಇನ್ನು ನಮ್ಮ ತುಡರು ಪೊತ್ತಾಯನ ಆ ತುಡರು ಒಂಜಿ ತುಡರು ಹಿಡಿದು 1000 ತುಡರು ಪೊತ್ತಾಯರೆ ಹಾಕೊಂಡು ಅಂಚ ಹೊಸ ಹೊಸ ವಿದ್ಯಾರ್ಥಿಲೇನು ಈ ಲೋಕಗೂ ಕೊರ್ಪನೆತ್ತ ಒಟ್ಟಿಗೆ ತನ್ನ ವಿದ್ವತ್ತನ್ನು ಹೆಚ್ಚಿಗೆ ಮಲ್ತೊಂದು ಪೋಡು ಸಾನೆ ಕೊರೊಂದು ಪೋಡು ಪಣಪಿನ ಉದ್ದೇಶಡು ಇನ್ನೇ ಅಮ್ಮೇರು ಒಂದಿನ ಪೂರ ಬಾರಿ ಪೊರ್ಲುಡು ನಡಪಾದು ಈ ಕಾರ್ಯಕ್ರಮಗೂ ಬಾರಿ ಅದ್ಭುತವಾದ ಮಾತೇನೆಲ್ಲ ಎದ್ಕೊಂಡೇರು ಅರೆಗ್ಲೇನು ಮಲ್ಲ ಸೊಲ್ಮೇಲಿನ ಸಂದೇತ ಮಾಡ್ತೊಂಡ್ಬೆ ಎಂಕ ಭಾರಿ ಖುಷಿಯಾಪನೆ ಎಂಕಲ್ನ ಇನಿತ ಸ್ನೇಹ ಮೇರ್ನ ಗುರುಕುಲು ತನ್ನ ಶಿಷ್ಯನ ಔನ್ನತ್ಯನು ತೂಪುನಂಚಿತ್ತಿನ ಭಾಗ್ಯ ಅವು ಏಪಲ ಗುರುಕುಲೆಗಳ ತಿಕ್ಕೊಡುಗೆ ಗುರುಕುಲ ಏಪಲ ಸಂಕಲ್ಪ ಮಲ್ಪನೆಂಚಕೇಂಡ ತನ್ನ ಶಿಷ್ಯೆ ಗುರುನು ಮೀರಿನಂಚಿತ್ತನ ಶಿಷ್ಯ ಅವಳು ಗುರುನು ಮೀರಿನಂಚಿತ್ತನ ಶಿಷ್ಯ ಅನಾಗ ಮಾತ್ರ ಒಂಜಿ ಗುರುಕು ಒಂಜಿ ಆತ್ಮತೃಪ್ತಿ ಬರ್ಪನ ಯಾನು ಕಲ್ಪ ಏನಂಚಿತ್ತನ ವಿದ್ಯೆ ಇನ್ನು ಸಾರ್ಥಕಾಂಡ್ ಏನ ತುಳು ಅರ್ಥ ಪಂಡತೆ ಅರ್ಥ ಆಗ್ತದಲ್ವಾ ಅರ್ಥ ಆಗದವರಿದ್ದರೆ ಕೈ ಎತ್ತಿ ದಯವಿಟ್ಟು ಇಲ್ಲಲ್ಲ ಅರ್ಥ ಆಗ್ತದಲ್ಲ ನಾನು ತುಳುವಲ್ಲಿ ಮಾತಾಡಿದರೆ ಅರ್ಥ ಆಗ್ತದಲ್ಲ ನಿಮ್ಮ ಹತ್ರ ಕೇಳಬೇಕು ಅದು ಅಂಚಾಯಿ ಹಿಡ್ದ ಅವರ ಗುರುನು ಮೀರಿಸೈನಂಚಿತ್ತನ ಶಿಷ್ಯ ಅವಡು ತನ್ಮುಖೇನ ತನ್ನ ಬದುಕು ಸಾರ್ಥಕ ಆವುಡು ಪಣ್ಪುನ ಎನ್ನಿನವೇ ಒಂಜಿ ಗುರುಕುಲ್ನ ಕರ್ತವ್ಯ ಗುರುಕುಲ್ ಬಂಡ ಗಂಧದ ಕೊರಡಿತ್ತಿನಲ್ಕ ಅವು ತರೆದು 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 ಒಂಜಾತ ಪರಿಮಳ ಕೊರಡು ಒಂಜಾತ ಬೊಕ್ಕೊರಿನ ಬದುಕಿಗೆ ರೋಗನು ಗಿಡ ಪೋಡು ಸಂಪು ಕೊರಡು ತನ್ನ ಮುಖೇನ ತಾನು ತರೆಯುಂಡು ಈ ರೀತಿ ತಾನು ತರೆನಗ ಪೊಸತ್ತೊಂಜಿ ಸೃಷ್ಟಿ ತನ್ನರ್ದು ಮಲ್ಲ ಅದು ಉಂಟುಂಡು ಅಪಗ ಮಾತ್ರ ಗುರುಕುಲಿಗೆ ತೃಪ್ತಿ ಆಪನೆ ಆದ್ರೆ ನಿಜವಾದ ಯೋಗೀಶ್ವರಿ ಅದೇ ಅದೇ ಯೋಗೀಶ್ವರಿ ಬಂಡ ಒಂಜಿ ಮೇಟ್ ಈಶ್ವರನ ಪ್ರತಿರೂಪ ಯೋಗೀಶ್ವರಿ ಪಂಡ ಶಕ್ತಿ ಬಾರಿ ಆರು ಯೋಗ ಒಂದೊಂಜಿ ಮಲ್ಪುನ ಒಂದು ಸಾಧನೆ ಮಲ್ಪುನವೇ ತಪಸ್ಸು ಮಲ್ಪುನವೇ ಒಂಜಿ ಯೋಗ ಆ ಸ್ಥಾನಡುಂತೊಂದು ಮುಂದೆ ಗುರಿ ಇರಲು ಹಿಂದೆ ಗುರುವಿರಲು ಸ್ಪಷ್ಟವಾದಂಥ ಗುರಿ ಸಮರ್ಪಕನಾದಂಥ ದಾರಿಗನಿಂದ ಅದ್ಭುತವಾದಂಥ ಯಶಸ್ಸು ಸಾಧ್ಯ ಇನಿ ಸ್ನೇಹಗೆ ಸರಿಯಾಯಿನಂಚಿತ್ತಿನ ಒಂಜಿ ಗುರುಕುಳು ತಿಕ್ಕದೇರೆ ಅರಿಗೆ ಸರಿಯಾಯಿನಂಚಿತ್ತಿನ ಒಂಜಿ ಗುರಿ ಉಂಡು ದಾದ ಗುರಿ ಉಂಡು ತಾನು ವಿದ್ಯೆ ಕಲ್ತಂಡೆ ಯಾರಂದು ಅಸಂಖ್ಯ ವಿದ್ಯಾರ್ಥಿಗಳನ್ನ ನಾನು ತಯಾರು ಮಲ್ಪಡು ಸಮಾಜಡು ಅಕುಲು ರಾಷ್ಟ್ರ ಕಟ್ಟುನಂಚಿತ್ತಿನ ಅತ್ತುಂಡ ರಾಷ್ಟ್ರ ಸೇವೆ ಮಲ್ಪುನಂಚಿತ್ತಿನ ಅಕುಲು ಯೋಗೀಶ್ವರಿನ ಕುಲ ಅವಡು ಅಕುಲು ಸ್ನೇಹಮಯ್ಯ ಅದು ಬದುಕೊಡು ಬಣ್ಪುನಂಚಿತ್ತ ನಿಲೆಟ್ಟು ಆದರೆ ಪೊಸತ್ತೊಂಜಿ ಈ ಒಂಜಿ ನೃತ್ಯ ತರಬೇತಿ ಕೇಂದ್ರ ಏನೇ ಆರಂಭ ಮಲ್ತಿದ್ದೇರೆ ಅಂಚದು ಗುರು ಶಿಷ್ಯರಿಗೆ 2 ಜನಕ್ಕಲ ಯಾನು ಮಲ್ಲ ಸೊಲ್ಮೇಲಿನ ಸಂದೈತ ಮಾಡ್ತಂದುಳ್ಳೆ ಬಂದುಳೆ ಯಾನು ಇತೇ ಪಣಪುನ ಸೇರಿದ ಜನಕಳ್ಳ ಮನುಷ್ಯನ ಬದುಕಡು ಒಂಜಿ ದಿನ ಪುಟ್ಟು ಒಂಜಿ ದಿನ ಸಾವು ಐತ ನಡುಟು 3 ದಿನ ಬದುಕು
ಐತೊಟ್ಟಿಗೆ ಅಪ್ಪೆ ಅಮ್ಮೆ ಬಡಿದಿ ಜೋಕುಲು నేను ಪೂರ ಸೇರಿಂಡ ಸಂಸಾರ ಅಂದು ಪಂಡ್ಪೇರಾಯ್ಕೆ ಮೂಜಕ್ಷರ ಆ ಸಂಸಾರದ ಭಾರಿ ಪೊರ್ಲುಡು ದುಂಬುದಕ್ಕೂ ಆ ಶಬ್ದ ಕಟ್ಟದೇರು ಆ ಶಬ್ದಕ್ಕೂ ಒಂಜೊಂಜು ಅಕ್ಷರಕ್ಕೆ ಒಂಜೊಂಜು ಅರ್ಥ ಉಂಡು ಸಂಸಾರ ಬಂಡದಾದ ಸಂಗೀತ ಸಾಹಿತ್ಯ ರಸಿಕತೆ ಸಂಗೀತ ಸಾಹಿತ್ಯ ರಸಿಕತೆ ಒಂದು ಸೇರಿಂಡ ಸಂಸಾರ ಖಾಲಿ ಬತ್ತದ ಕಾಂಡಲಕದ ಬೆಲ್ಚಪ್ಪಲಕ ಮೋನೆ ಬಾಪದಂತನತ್ತು ಈ ಡಾಕ್ಟರ್ನ ಮಗಳು ಯಾನು ಇಂಜಿನಿಯರ್ನ ಮಗಳು ಅವತ್ತು ಪ್ರತಿಯೊರಿಡಲ ಆ ಆತ್ಮ ಪಣಪನಂಚಿತ್ತನ ಪರಮಾತ್ಮ ಇಪ್ಪುಂಡು ಆ ಆತ್ಮಡ ಒಂಜಿ ಸಂಪರ್ಕ ಮಲ್ಪನಂಚಿತ್ತನ ಸಂವಹನ ಮಲ್ಪನಂಚುತ್ತನ ಆ ಪ್ರೀತಿಪೂರ್ವಕವಾದ ಅಕ್ಲೇನೆ ಬೆಸೆಪುನಂಚುತ್ತನ ಒಂಜಿ ಗುಣ ಮಾತೆರಡ್ಲಿಪ್ಪೋಡು ಒಂಜಿ ಬದುಕು ಕಟ್ಟೋಡುಂದಂಡ ಆ ಸಂಗೀತದೋಪಾದಿಡು ಸಾಹಿತ್ಯದೋಪಾದಿಡು ನಮ್ಮ ಬದುಕು ರಸಿಕತೆ ಅವು ಇತ್ತುಂಡ ಮಾತ್ರ ಆ ಭಾರಿ ಪೊರ್ಲ ಕಂಟದ ಸಂಸಾರ ಆಪುಂಡು ಅವೇ ಸಂಸಾರಡು ಏತು ಎತ್ತರ ಪೋಂಡ್ಲ ವಿದ್ಯಾದದಾತಿ ವಿನಯಂ ವಿದ್ಯಾವಿಹೀನ ಪಶು ಸಮಾನ ಏತುಮಲ್ಲ ಶಿಕ್ಷಕಿ ಅಂಡ್ಲ ನೆಲಮುಟ್ಟ ಬಗ್ಗು ನಂಚಿತ್ತನ ಗುಣಬೋಡು ನಿರಹಂಕಾರಿತ್ವ ಐಕಿ ಎಲ್ಲೇ ಬಿಡು ಅಂಡ್ ಶೂನ್ಯತ್ವ ಯಾನು ದಾಲ ಹತ್ತು ಯಾನು ಕಲ್ಪೆರೆ ಮಸ್ತುಂಡು ಕಲ್ತ ಮುಗೀಜಿ ಪಣಪನ ಚಿತ್ತನು ಶೂನ್ಯತ್ವ ಬೋಡು ಅವೇ ಆಯ್ತಾ ಶೂನ್ಯ ಪೋಂಡ ಸಸಾರ ಆಪುಂಡು ಬಕ್ಕ ಶೂನ್ಯ ಪೋಂಡ ಅಹಂಕಾರ ಬತ್ತಂಡ ತರೆ ಕಾಡಾರಂಡ ಯಾನು ಮಲ್ಲ ಗುರು ಯಾನು ಮಲ್ಲ ಕಲ್ಪೋನಲ್ ಏನರ್ದು ಮಿತ್ತು ಜನ ಇಜ್ಜಿ ಯಾನು ಮಲ್ಲ ಅಕಾಡೆಮಿದ ಗುರುಕಾರೆ ಯಾನು ಮಲ್ಲ ಡಾಕ್ಟ್ರ್ ಇಂಚಿನ ಅಹಂಕಾರ ಬತ್ತಂಡ ಅವು ಸಸರ ಅಂಡ್ ಬೊಕ್ಕ ಏರಿಗಿಲ ಬಡ್ಚಿ ಗುರುರ ಅವಲಿಪ್ತಸ್ಯ ಕಾರ್ಯಕಾರ್ಯ ಅಜಾನತಃ ಉತ್ಪನ್ನಂ ಪ್ರತಿಪನ್ನಸ್ಯ ಪರಿತ್ಯಜ್ಯೋ ವಿಧೇಯಕ ಬಂದ್ಪೇರು ಶಾಸ್ತ್ರ ಗುರುಕುಲ ಮಿತಿಮೀರ್ದು ತತ್ತು ಬೋನಗ ಗುರುಕುಲಿನ ದಾದ ಮಲ್ಪೊಡುಗೆಂಡೆ ಪರಿತ್ಯಜ್ಯ ವಿಧೇಯಕ ಅಂಚಿತ್ತಿನ ಅಹಂಕಾರ ನಂಚಿತ್ತನ ಗುರುಕುಲಿನ ಪರಿತ್ಯಜ್ಯ ಮಲ್ಪೊಡು ಪಣಪನಂಚಿತ್ತನ ಸ್ಥಿತಿಬತಿ ಎತ್ತುಂಡು ಐಕ್ಯಬೋಡಾದ ಪಣಪನೆ ಆ ಶೂನ್ಯತ್ವ ಪಣಪನವು ನಮ್ಮ ಏತು ಕಲ್ತನಲ್ಲ ನಮ್ಮಡ ಬೋಡು ನಲ್ಲಾತು ಕಲ್ಪೆರೆಂಡು ನಲ್ಲಾತು ಯಾನ ಸಮಾಜದ್ದು ದೆತೊಂಡ್ರೆಂಡು ಎನ್ನಲ್ಲಾತ ಬುಳೇರುಂಡು ಪಣಪನಂಚಿತ್ತಿನ ಒಂಜಿ ಗುಣ ನಮ್ಮೊಳೈ ಸಂವರ್ಧನೆ ಆನಂದಂಡ ಅಪಗ ನಮ್ಮ ಈ ಗುರುತ್ವಗೂ ಸರಿಯಾಗಿನ ಚಿತ್ತನ ಅರ್ಥ ಬರ್ಪುಂಡು ಇಂಥ ದಿನ ಸರಿಯಾಯಿನ ಪೊರ್ತು ಆಯ್ಕೆ ಮಾಡ್ತದೇರು ಸರಿಯಾಯಿನ ಹಿರಿಯಾಕ್ಲೆಗಳು ಕೊಡ್ದೇರು ಆರು ಬಂಡೇರಿ ಹಿರಿಯರು ಬಂಡೇರಿ ಅಂದ ಆಲ ಹಿರಿಯತ್ತು ಈಗ 42 ವರ್ಷ ಪ್ರಾಯ ಏನು ಮೇರ್ನ ಪ್ರಾಯದಿದ್ರೆ ಅಳತೆ ಮಲ್ತಂಡೇನು ದಾಲತ್ತು ಬೊಕ್ಕೋ ಇನಿ ಹಿರಿಯರು ಮೂಲೆ ವೇದಿ ಕಡಂಜಿ ಪಾಠ ಕೊರಿಯರು ನಿಗ್ಲೆ ಗೊತ್ತಿಪ್ಪು ಪ್ರಾರ್ಥನೆ ಮಲ್ಪುನಾಗ ಲೆಕ್ಕದುಂತುಲೆ ಬಂಡೇರು ಎಜ್ಜಿ ಆರು ಕೊಲ್ಲಿಯರು ದಾದಾಯ್ತ ಪಾಠ ನಮ ಭಗವಂತನ ಕುಲ್ಲುದ್ಲಾ ಸುಗಿಪೊಲಿ ಒಂದು ಉಂತದ ಪಾಠ ಪಾಶ್ಚಾತ್ಯ ಸಂಸ್ಕೃತಿ ಒಂಜಿ ಸಮಾಜಗೂ ನಮ್ಮ ಒಗ್ಗುದು ಪೋತ ಕುಲುದು ಮಲ್ತದು ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ ಕುಳಿತು ಪಾಡಲು ನಿಲ್ಲುವ ನಿಂತರೆ ನಲಿವ ನಲಿದರೆ ಒಲಿವೆ ನಾ ನಿಮಗೆಂದಾನು ಭಗವಂತನು ಕುಲುದುಲ ಭಜನೆ ಮಲ್ಪೊಲಿ ಉಂತುದುಲ ಭಜನೆ ಮಲ್ಪೊಲಿ ನಲಿತುದುಲ ಭಜನೆ ಮಲ್ಪೊಲಿ ಅತ್ತೆ ಅಂಚಾನಾಗ ನಮ್ಮ ಈ ಹಿರಿಯರ ನಕ್ಲ ನಡೆನೇ ನಂಗೆ ಕೊಂಚೊಂಜು ಪಾಠ ಆಕಲ್ನ ದೃಷ್ಟಿಯೇ ನಂಗೆ ಕೊಂಚೊಂಜು ಪಾಠ ಆಕಲ್ ಬಿರಲು ತೊಜಪಾದ ಪಣಪನ ರೀತಿಯೇ ನಂಗೆ ಕೊಂಚು ಪಾಠ ಅಂಚಾಯ್ ನಡೆದವರ ಇನಿತ ದಿನ ಸೇರಿದಿನ ಮಾತ ಜನಕುಳ್ಳ ಪನ್ಪಿನೀತೆ ಒಂಜಿ ಜೋಕುಲು ಪಂಡ ಅಕುಲೊಂಜಿ ಮಣ್ಣ ಮುದ್ದೆ ಇತ್ತಿನಲ್ಕ ಅಕುಲು ಇಂಚಿತ್ತಿನ ಕುಂಬಾರನ ಕೈಗೆ ತಿಕ್ಕೊಡು ಇಂಚಿತ್ತಿನ ಕುಂಬಾರನ ಕೈಗೆ ತಿಕ್ಕಂಡ ಪೊರ್ಲ ಕಂಟದ ಮಡಿಕೆನ ಮೂರ್ತಿಯ ನಾನೊಂಜಿ ಬೊಕ್ಕೊಂಜಿ ಆಪುಂಡು ಜೋಕುಲು ಪಂಪನ ಅಪರಂಜಿ ಬಂಗಾರ ಇತ್ತಿನಲ್ಕ ಅಕುಲು ಸರಿಯಾಗಿ ನಂಚಿತ್ತನ ಯಾರಣಿನ ಕೈಗೆ ತಿಕ್ಕೊಡು ಯಾರಣಿ ಬಂಡ ಬಂಗಾರದ ಬೆಲೆ ಮಲ್ಪನಕ್ಲಿಗೆ ಯಾರಣಿಂದ ಬುಧಾರ ತೊಳ್ಟು ಅಕಲ್ನ ಕೈಗೆ ತಿಕ್ಕೊಡು ಅವು ಸಹ ಭಾರಿ ಪೊರ್ಲು ಉಳಿಸುತ್ತದೆ ಪೆಟ್ಟು ಬುರಿದು ಒಂಜಿ ಪೊರ್ಲ ಕಂಟದ ಆಭರಣ ಆಪುಂಡು ಕಂಡನ ತಾಪ ತಾಡನ ನಿಕಷನಗು ಒಡ್ಡುಂಡ ಅಪರಂಜಿ ಬಂಗಾರ ಆಭರಣ ಆಪುಂಡು ಅಂಚಾಯ ನಡೆದವರ ನಮ್ಮ ಜೋಕುಲು ಇನಿ ಪ್ರಸ್ತುತ ಜಗತ್ತಡು ಬೆತೆ ಬೇತೆ ರೀತಿಯ ಒತ್ತಡಡು ಬೂರ್ ನಡೆದವರ ಅತ್ತಂಡ ಬೆತೆ ಬೇತೆ ರೀತಿಯ ನಿಖಲ್ನ ಭಾಷೆಡು ಇಂಪ್ಲಿಮೆಂಟ್ ಬಂದ್ಪೇರು ಒಂಜೊಂಜಿ ಒತ್ತಡಲು ಬರ್ಪನೆ ಮಾಧ್ಯಮ ಸೋಷಿಯಲ್ ಮೀಡಿಯಾ ನನ್ನೊಂಜಿ ಬೊಕ್ಕೊಂಜಿ ಪುನಗ ಜೋಕುಲು ದಿಕ್ಕು ತಪ್ಪಿರವೇ ಕಾರಣ ಆಪುಂಡು ಅಂಚಿತ್ತಿನ ಜೋಕುಲು ದಿಕ್ಕು ತಪ್ಪಂದಿನಲ್ಲ ಕಾಕ್ಲೆ ಸೂತ್ರ ಬಾರ್ದು ಕಟ್ಟೆರೆ ಈ ನೃತ್ಯ ಅತ್ತಂಡ ಈ ಒಂಜಿ ಸಂಗೀತ ಈ ಒಂಜಿ ನಾಟಕ ಅತ್ತಂಡ ಬೆತೆ ಬೆತೆ ರಂಗಕಲೆಕೊಲು ಜೋಕುಲಿನ ಸರಿಯಾದ ದಿಗ್ದರ್ಶನ ಕೊನಪುಂಡು ಯಾರು ಈ ಜೋಕುಲ್ನ ಇನಿ ಬರ್ಪನಂಚಿತ್ತನ ಶಿಷ್ಯರನ್ನ ಅಪ್ಪೆಮ್ಮ ಇಪ್ಪೇರಿಂದ ಲೆಕ್ಕ ಬಾಡೆ ನೆಟ್ಟು ಒಂಜಿ ಕುಟುಂಬದ ಇಪ್ಪೇರಿಂದ ಲೆಕ್ಕ ಬಾಡೆ
ಇತ್ತರಿಂದಂಡೆ ಆ ನಿಕಳ್ಳ ವಿನಂತಿ ಮಲ್ಪನೈತೆ ದಾದಕೆಂಡ ಇತ್ತರಿಂದಂಡೆ ಆ ನಿಕಳ್ಳ ವಿನಂತಿ ಮಲ್ಪನೈತೆ ದಾದಕೆಂಡ ಇನಿತ ದಿನ ಗುರು ಶಿಷ್ಯ ಪರಂಪರೆಡು ಒಂಜಿ ನಾಟ್ಯಾಭ್ಯಾಸ ತರಗತಿಲು ನಡಪೋಡು ಇತ್ತೆ ಕೆಲವೊಂಜಿ ಕೊಲ್ಪು ಡ್ಯಾನ್ಸ್ಲು ಬರ್ಪಣೆ ನಾನು ಕೊಲ್ಪು ಡ್ಯಾನ್ಸ್ ಅನ್ಪನೆ ಓ ಇತ್ತೆ ಒಟ್ಟು ನಲಿಪು ನಾವು ಸ್ಟೇಜಿಗೆ ಕ್ಯಾಸೆಟ್ ಪಂಡು ಒಟ್ಟು ಸ್ಟೇಜಿಗೆ ಸಭೆ ನಮ್ಮ ಕುಲ್ದಿಪ್ಪ ಆಯ್ಕೆ ಬೆರಿಬಾರ್ದು ಅಂತನು ಬೆರಿಬಾರ್ದು ಅಂತದ್ದು ಮ್ಯೂಸಿಕ್ ಕಾಯ್ಬೇಕಾಗುಲ್ ತಿರ್ಗನು ಎಂಚಿನ ನಲಿಪೇರ ಎಂಚಿನ ಕರೆಂಟ್ ಹಾಕಿಲ್ಲ ಕಬತರ ಬಪೇರ ಹೆಂಗೆ ಅರ್ಧ ಆಪುಜ ಕೊಂಚ ಶಾಸ್ತ್ರೀಯ ಬಣ್ಣದಿಜ್ಜಿ ಅಂಡಲ್ಲ ಖುಷಿ ಆಪುಂಡು ನಂಗೆ ಒಟ್ಟು ನಲ್ತಂಡ ಯಾನು ಪಂಡ್ಪುನೆ ಆಕುಲು ಯಾನು ಕೆಲವು ಕಡೆ ಪೋಪನೆ ನಿರೂಪಣೆ ಮಲ್ಪೇರೆ ಪೋಯರೆ ಪೋಂದಿಪ್ಪೆ ಪೋನಾಗ ಅಕುಲು ಅವರ ಸುತ್ತ ಉಂತೀರು ರಪಕ್ಕ ಕರೆಂಟ್ ಹಾಕಿಲ್ಲಕ ತುಡಿತೇರು ವಾಹನಮನೆ ನಮಸ್ಕಾರ ಮಲ್ಪೇರೆ ಗೊತ್ತು ಜಾಗಲು ಅಂಡ ನಮ್ಮ ಭರತನಾಟ್ಯೋಡಾದಿಪ್ಪು ಜನಪದ ರಂಗಕಲೆಗಳಾದಿಪ್ಪು ಒಂಜಿ ನಟರಾಜನ ಎದುರು ಗುರುಕುಲೆಗೆ ಒಂಜಿ ಗೌರವ ಕೊರ್ಪುನಂಚಿತ್ತೇನ ಗುರುನಮನ ಮಲ್ಪುನಂಚಿತ್ತನ ಪದ್ಧತಿ ಬಾರಿ ಅದಮ್ಯ ಇನಿ ಆಕುಲು ಗುರುಕುಲೆಗೆ ಎಂಚ ಗೌರವ ಕೊರ್ಪೇರು ಆ ಗುರುಕುಲ ಅಪ್ಪೆಮ್ಮಗಳ ಗೌರವ ಕೊರಿಯರೆ ಕಲ್ಪ ಬೇರೆ ಹಿರಿಯರಿಗೆ ಎಂಚ ಮಾನ್ಯತೆ ಕೊರಡೊಂದು ಕಲ್ಪ ಬೇರೆ ಅಂಚಾಯ್ ನಡೆದವರ ಈ ಒಂಜಿ ನೃತ್ಯ ತರಬೇತಿ ಖಾಲಿ ಆ ನೃತ್ಯ ಮಾತ್ರ ತಿಕ್ಕುನತ್ತ ತರಬೇತಿ ಐಟು ಜೀವನ ಮೌಲ್ಯದ ಪಾಠಲ ತಿಕ್ಕೊಂಡು ನೈತಿಕ ಮೌಲ್ಯದ ಪಾಠಲ ತಿಕ್ಕೊಂಡು ಅಂಚಾದ ನಮ್ಮ ಜೋಕುಲು ಬೌದ್ಧಿಕವಾದ ಬಾರಿ ಅತ್ಯದ್ಭುತವಾದ ಬುಳೆಯರೆ ಮಾನಸಿಕವಾದ ಅಕುಲು ಸುದೃಢರಾಯರೆ ಸುಸಂಸ್ಕೃತರಾಯರೆ ಒಂದೊಂಜಿ ನೃತ್ಯ ತರಬೇತಿ ಕೇಂದ್ರ ಕಾರಣ ಹಾಕೊಂಡು ಐಟ್ಲ ಖುಷಿಯಾಯಿನೇ ನಂಗೆ ಜನಪದ ನೃತ್ಯ ತರಬೇತಿಲ ಕೊರ್ಪರೆ ಭಾರಿ ಪ್ರಾಮುಖ್ಯ ಕೆಲವೊಂಜಿ ಜನಪದದ ಸಾಹಿತ್ಯಳುಲ್ಲ ಅದ್ಭುತ ಸಾಹಿತ್ಯಳುಪ್ಪ ಈ ತುಳಯಿ ಅದಮ್ಯವಾಯಿನಂಚೆತ್ತನ ಅರ್ಥೊಳಿತ್ತಿನಂಚೆತ್ತನ ಸಾಹಿತ್ಯಳುಪ್ಪ ಅವೇನು ಆಯಿನಾತ್ ಆ ಮೂಲ ಸ್ವರೂಪಡು ಒರ್ತುದು ಜನಕ್ಲೆ ಕೊರ್ಪನಂಚೆತ್ತನ ವ್ಯವಸ್ಥೆ ಮಲ್ತಂಡ ಭಾರಿ ಎಡ್ಡೆ ದುಂಬುದ ದಿನೊಕ್ಕಲೆಡೆ ಯಾನೊಂಜಿ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ಅಧ್ಯಕ್ಷ ನಡೆದವರ ತುಳು ಭಾಷೆಡು ವಾ ಜನಪದ ನೃತ್ಯ ನಿಕಲು ಮಲ್ಪರಂದಿತ್ತಂಡ ಎಂಗಲ ಅಕಾಡೆಮಿಡ್ದು ಏತು ಸಾಧ್ಯತೆ ಉಂಡು ಐಕ್ ಅವಕಾಶಗಳೇನು ನಮ್ಮ ಕಲ್ಪಿಸ್ಯಾರೆ ಖಂಡಿತ ಎಂಕುಲ ಅವಕಾಶ ಕಲ್ಪಿಸವ ಎಂಕಲ್ನ ಸ್ನೇಹ ಎನ್ನ ಒಂಜಿ ಮರ್ಮಲಾವೇರು ಆತ ಎಲ್ಲೇ ಪ್ರಾಯದಾರೆ ಆರ್ನ ಆ ಸ್ನೇಹ ಜೀವಿತ್ವಡೆ ಪಂಡ ಮಾತ ವಿದ್ಯಾರ್ಥಿಲ್ಡ ಅತ್ತಂಡ ವಿದ್ಯಾರ್ಥಿ ಕುಟುಂಬದಕ್ಕೆಲ್ಲ ಆ ಸ್ನೇಹನೇ ಇಪ್ಪಡು ಭಾರಿ ಮೃದು ಪಾತ್ಯರ ಅಕ್ಲಿಗೆ ಸರಿಯಾಗಿನಂಚಿತ್ತನ ಶಿಕ್ಷಣ ಕೊರ್ಲೆ ದುಂಬದ ದಿನಕಲಿಡಿನ ಭವಿಷ್ಯ ಉಜ್ವಲ ಆವಡು ಇರ್ನ ಗರಡಿಡ ಪಳಗಿನಂಚಿತ್ತಿನ ಶಿಷ್ಯರು ರಾಜ್ಯತ್ ರಾಷ್ಟ್ರತ್ ಅಂತಾರಾಷ್ಟ್ರೀಯ ಮಟ್ಟಡು ಆಕಲು ಕೀರ್ತಿ ಕನವಡು ಐತೊಟ್ಟಿಗೆ ಇಂಥ ದಿನ ಈರು ತರಬೇತಿ ಮಲಪುನಂಚಿತ್ತಿನ ಆ ಶಿಷ್ಯವರ್ಗ ಈರು ತರಬೇತಿ ಮಲಪುನಂಚಿತ್ತಿನ ಶಿಷ್ಯವರ್ಗ ಆಕುಲು ಜಗತ್ತಿಗೆ ಆದರ್ಶ ಆದಿಪ್ಪಡು ಹಾ ಒಂದು ಏರ್ನ ಶಿಷ್ಯ ಕೇಂಡ ಒಂದು ಸ್ನೇಹ ಭಟ್ ಮೇರ್ನ ಶಿಷ್ಯೆ ಪನ್ಪನಲ್ಕ ಈತ ಎಂಚ ಯೋಗೀಶ್ವರನ ಶಿಷ್ಯೆ ಅವು ಸ್ನೇಹ ಏರ್ನ ಶಿಷ್ಯೆ ಆ ಯೋಗೀಶ್ವರನ ಶಿಷ್ಯ ಪನ್ಪನಲ್ಕ ಒಂಜಿ ಗುರುಕುಲು ಹೆಮ್ಮೆ ಪಡೆಪನಂಚಿತ್ತಿನ ಶಿಷ್ಯರನ್ನು ತಯಾರು ಮಲ್ಪಲೆ ಈನ ಬದುಕು ಉಜ್ವಲ ಆವಡ ಪನ್ಪನ ಪಾತ್ರೆದೊಟ್ಟಿಗೆ ಇನ್ನು ಏನಲ್ಲ ಲೇಯ್ದಾರೆ ಕಾರ್ಯಕ್ರಮ ಮಲ್ಪರೆ ಪಾತ್ರೆ ಅವಕಾಶ ಮಲ್ತು ಕೊಡ್ತಾರೆ ಇನ್ನು ಸಾಮಾನ್ಯ ವ್ಯಕ್ತಿನ ಕೈಟೊಂಜಿ ಕಾರ್ಯಕ್ರಮದ ಉದಿಪನ ಮಲ್ತಾರೆ ಇನ್ನು ರಡ್ಡಲ ಬತ್ತಂಡಿರೆಗೆ ಓ ಬತ್ತಂಡು ಕೆಂಡ ದೇವರ ದಯಲ ಬತ್ತಂಡು ದೈವ ಬಲಲ ಬತ್ತಂಡು ಅಂಚಾದ ರಡ್ಡು ಬಲತೊಟ್ಟಿಗೆ ನಮ್ಮ ಇನಿ ಉದಿಪನ ಮಲ್ತ ಆ ಉದಿಪನ ಆಯ್ನಂಚಿತ್ತಿನ ಈ ಕೇಂದ್ರ ಸೂರ್ಯ ಚಂದ್ರಾದಿ ಕಾಲವರೆ ಮುಟ್ಟೋಗಲ ಆಯ್ತಾ ಕೀರ್ತಿ ಬೆಳಗಡ ಪನ್ಪನ ಪಾತೆರ ಪಂಡೊಂದು ಏತು ಪೊರ್ಲುದ ಬಾಸೆ ನಮತುಳು ಸಾರ ಎಸಳುದ ತಾಮರೆ ಪಂಡಿ ಬಾಯಿಡು ಕೇಂಡಿ ಕೆಬಿಟ್ಟು ಊರ್ಕೊಂಡು ಅಮೃತೋದ ನೊರೆ ಐನಾತು ತುಳು ತಂಡ್ರತ್ತುಳು ಅಂತ ಹೆಚ್ಚೆ ಮಲ್ಪಾಲೆ ಎಂದು ಅನ್ನೊಂಜಿ ಇಲ್ಯ ಬೇಡಿಕೆ ದಯಕೆಂಡ ತುಳುಟು ಆಯ್ನಾತು ಜೋಕುಳ್ದ ತುಳುಟೇ ಪಾತಿರ್ಪಲೆ ತುಳುತೊಂಜಿ ಈರು ನೃತ್ಯ ತರಬೇತದೊಟ್ಟಿಗೆ ತುಳು ಲಿಪಿ ಕಲ್ಪವನ ಪಾಠ ಕಲ್ಪ ಬರಂದಂಡ ಬೋಡ್ಡ ಒಂಜಿ ಶಿಕ್ಷಕರ ನೀರ್ನ ಜೋಕುಲಿಗೆ ಎಂಕುಲು ಕೊರ್ಪ ಒಂಜಿ ಬೋಡ್ಡ ಸಾಧ್ಯತೆ ಇತ್ತಂಡ ಒಂಜಿ ಕೊರ್ಪುನ ತುಳು ಲಿಪಿತ ಬಗ್ಗೆ ಅದಾಲ ಕೊರ್ಪುಂಡ ಪಠ್ಯ ಕೊರ್ಪುಂಡ ಐತ ಪಠ್ಯೊಳನಂಕಲು ಉಚಿತವಾದ ಕೊರ್ಪ ಬೊಕ್ಕ ಸೇರಿದಿನಕಲ್ಡ ನಿಖಲ್ನ ಬಿಸಲಡಿ ಅನ್ನೊಂಜಿ ತೊಗರ್ಸೊಲೈ ಬೇಯ್ಪವನ್ ಪಂಪನ ಎಂಗ್ಲ ತುಳು ಒಂಜಿ ತಮಾಷೆಗೆ ಈತ ನಿಖಲ್ನ ಈ ಕಾರ್ಯಕ್ರಮ ಎನ್ನ ಒಂಜಿ ಬೇಡಿಕೆದಾದ ಕೆಂಡ ಒಂದು ರಡ್ಡು ಸಾರತ ಇರುವನೇ ಸವಿ ನಮ್ಮ ಜನಗಣತಿ ಯಾವುದುಂಡು ನನ್ನ ಜನಗಣತಿ ಶುರುವಾಪುಂಡು ನಿಖಲ ಮಾತೃಭಾಷೆ ಕನ್ನಡ ಅಂದ ಪಣಬಾರ್ ಅದೇ ಆಂಡ ತುಳುವ ನೆಲಟುಳ್ಳರು ತುಳುವ ನೆಲಟು ಬುಳೆದಾರೆ ತುಳುವ ನೆಲಟು ಸಂಸಾರ ಮಲ್ತೊಂದುಳ್ಳರು ನಿಖಲೆಯನ್ನು ವಿನಂತಿ ಮಲ್ಪುನು ಎಲ್ಲಂಜಿ ಈ ಜನಗಣತಿ ಬಂದಾಗ ಸಾಧ್ಯ ಅಂಡ ಎಂಗಳ ಮಾತೃಭಾಷೆ ತುಳುಂದು ಬರಲಿ ಅವು ತುಳು ಭಾಷೆ ಎನ್ಮನೆ ಪರಿಚಯದಗೂ ಸೇರೇರೆ ನಿಗಲು ತುಳು ಅಪ್ಪೆ ಕೊರ್ಪುನ ಚಿತ್ರ ಮಲ್ಲ ಕೊಡುಗೆ ಆಪುನು
ಒಂಜಿ ವೇಳೆ ಇಜ್ಜಿ ಯಾನ ಕನ್ನಡನೇ ಬರೆಪೆಂದಿತ್ತಂಡ ಬರೀಲೆ ರಡ್ಡನೇ ಭಾಷೆ ಎಂಕಲ್ನ ವ್ಯಾವಹಾರಿಕ ಭಾಷೆ ಅಂದಾಂಡ್ಲ ತುಳುಂದು ಬರೀಲೆ ಎಂದೆ ಅನ್ನಿಕಲ್ಲ ವಿನಂತಿ ಹೇಳ್ತಾನೆ ದಾಯೆ ನಿಖಲ್ನ ಮಾತೇರ್ನಲ ಅತ್ತಂಡ ನಮ್ಮ ಮಾತೇರ್ನಲ ಒಂಜಿ ಶಿರೋ ಸದೃಶವಾಯಿನಂಚಿತ್ತನ ವ್ಯಕ್ತಿ ಶಿರೋಭೂಷಣ ವ್ಯಕ್ತಿ ಆಯ್ನಂಚಿತ್ತನ ಪೇಜಾವರ ಶ್ರೀಕುಲು ಇನ್ನು ದೇವರೇ ಪಾದ ಸಂದದೇರು ಆರು ಸಹಿ ಪಾಡೊಂತಿನೇ ತುಳುಲಿಪಿಟ್ಟು ನಿಖಲ್ನ ಸಂಸ್ಕೃತದ ವೇದ ಪಾಠಗಳನ್ನು ಪೂರ ದುಂಬು ಬರವುಗು ಜಪಡದಿನೇ ನಮ್ಮ ತುಳುಲಿಪಿಟ್ಟು ಆಂಚಾಯನದವರ ತುಳು ನಮ್ಮ ಅಪ್ಪೆ ತುಳುನಾಡಿಡಿತ್ತಿನದವರ ತುಳು ನಮ್ಮ ಅಪ್ಪೆ ತಾಂಕನಂದ ಅಪ್ಪೆ ಆದಿಪ್ಪು ಪೆದ್ದಿನ ಅಪ್ಪೆ ಆದಿಪ್ಪು ವಾ ರೀತಿ ಕಲ್ಪನೆ ಮಲ್ಪರ ನಿಕ್ಲೇ ಬಿಡ್ತು ನಾವು ಅಂಚಾದ ತುಳು ಭಾಷೆನ ಎನ್ಮನೆ ಪರಿಚಯದಗೂ ಸೇರ ನಿಕಲು ಮಾತಿರಲ್ಲ ಸಹಕಾರ ಮಲ್ಪುಲೆ ಪಣದ ಪಂಡೊಂದು ಅಕಾಡೆಮಿಡ್ ನನ್ನ ದುಂಬುದ ದಿನಕಲೆ ರೇಡಿಯೋ ಸ್ಟೇಷನ್ ಮಲ್ಪನಂಚಿತ್ತಿನ ಒಂದು ಯೋಜನೆಡುಲ್ಲ ಬೊಳ್ಳಿ ಪರ್ಬದ ಕಾರ್ಯಕ್ರಮ ಉಂಡು ಆ ಕಾರ್ಯಕ್ರಮಗಾನಾಗ ತಯಾರವಡ ಎಂಕಲ್ನ ಸ್ನೇಹ ಭಟ್ರೇನ ಬಾರಿ ಪೊರ್ಲ ಕಂಠದ ತುಳುತ ಕಾರ್ಯಕ್ರಮ ಉಂಡು ಬೊಳ್ಳಿ ಪರ್ಬದ ಕಾರ್ಯಕ್ರಮ ಒಂಜಿ ಅನುಯೋಜ್ಯವಾಗಿ ನಂಚಿತ್ತಿನ ಒಂಜಿ ಕಾರ್ಯಕ್ರಮ ಪಣಪುನವೇನ ತಯಾರು ಮಲ್ತ ಕೊರಿಯರ್ಡ ಬಾರಿ ವಿಶ್ವ ಮಟ್ಟದ ಒಂಜಿ ಬೊಳ್ಳಿ ಎಂಕಲ್ನ ಕಾರ್ಯಕ್ರಮ ನಡಪೆರುಂಡು. ಈ ಪೊರ್ತು ವೈಷ್ಣವಿ ನಾಟ್ಯಾಲಯದ ನಿರ್ದೇಶಕಿರು ಶ್ರೀಮತಿ ವಿದುಷಿ ಯೋಗೀಶ್ವರಿ ಜಯಪ್ರಕಾಶ್ ರಿಗ್ ಸ್ನೇಹ ಭಟ್ ಗುರುವಂದನೆ ಸಂದಾಯರು. ಅವರ 9ನೇ ವಯಸ್ಸಿನಲ್ಲಿ ಅವರು ನೃತ್ಯಾಭ್ಯಾಸವನ್ನು ಆರಂಭಿಸಿದರು. ಬಹುಶಃ 35 ವರ್ಷಗಳಿಗಿಂತಲೂ ಹೆಚ್ಚು ಕಾಲ ನೃತ್ಯ ಅಭ್ಯಾಸ ಮಾಡ್ತಾ ಇದ್ದಾರೆ. ಮೂಲತಃ ಈಶ್ವರಮಂಗಲದಲ್ಲಿ ಹುಟ್ಟಿ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಈಶ್ವರಮಂಗಲ ಮತ್ತು ಪುತ್ತೂರು ವಿವೇಕಾನಂದದಲ್ಲಿ BSc ಕಲಿತು ನಿರಂತರವಾಗಿ ನೃತ್ಯ ತಪಸ್ಸನ್ನು ಮಾಡಿಕೊಂಡು ಬಂದಿದ್ದಾರೆ. ವೈಷ್ಣವಿ ನಾಟ್ಯಾಲಯ ಅಂಥೇಳಿ ಅವರು ಪುತ್ತೂರು, ಬೆಳ್ಳಾರೆ, ಬದಿಯಡ್ಕ, ಕುಂಬಳೆ, ಬಾಯಾರು ಹೀಗೆ ಹಲವಾರು ಕಡೆ ನೃತ್ಯ ತರಬೇತಿ ಶಾಲೆಯನ್ನು ನಡೆಸಿಕೊಂಡು ಸಾವಿರಾರು ವಿದ್ಯಾರ್ಥಿಗಳನ್ನು ಹೊಂದಿರ್ತಾರೆ. ಬಹಳ ಸರಳ ಸಜ್ಜನ ವ್ಯಕ್ತಿತ್ವ. ಸೀತಾರಾಮ್ ಮಣಿಯಾಣಿ ಮತ್ತು ಶ್ರೀಮತಿ ಯಮುನಾ ಅವರ ಸುಪುತ್ರಿಯಾಗಿ ಜನಿಸಿದಂಥ ಅವರು ಅವರ ಗುರುಗಳಾದಂತಹ ಕುತ್ಕಾಡಿ ವಿಶ್ವನಾಥ ರೈ ಮತ್ತು ನಯನ ವಿಶ್ವನಾಥ ರೈ ಅವರ ಗರಡಿಯಲ್ಲಿ ಪಳಗಿ ಜೂನಿಯರ್, ಸೀನಿಯರ್ ಮತ್ತು ವಿದ್ವತ್ತನ್ನು ಪಡೆದು ನೃತ್ಯದಲ್ಲಿ ಆನಂತರವೂ ಕಲಿಕೆಯನ್ನು ಮುಂದುವರಿಸ್ತಾ ಪಯ್ಯನೂರಿನ ಲಾಸ್ಯ ನೃತ್ಯ ಶಾಲೆ ಇವರ ನಾಟ್ಯಾಚಾರ್ಯರಾದಂಥ ಮುರಳೀಧರ್ ರಾವ್ ಅವರಿಂದ ಕಲಿತು ಆ ಬಳಿಕ ವಿದುಷಿ ವಿದ್ಯಾಶ್ರೀ ರಾಧಾಕೃಷ್ಣ ಮಂಗಳೂರು ಅವರ ಬಳಿಯೂ ಸಹ ನೃತ್ಯ ತರಬೇತಿಯನ್ನು ಇದೀಗ ಸಹ ಪಡಿತಾ ಇದ್ದಾರೆ. ಸೊ ಕಲಿಕೆ ಎನ್ನುವುದು ನಿರಂತರ, ಕಲಿಕೆ ಅನ್ನೋದು ಜೀವನ ಪರ್ಯಂತವಾಗಿ ನಾವು ಕಲಿಬೇಕು ಅಂತ ಹೇಳುವ ಒಂದು ಸಂದೇಶವನ್ನು ನಮಗೆ ನೀಡುತ್ತಾ ಸಾವಿರಾರು ವಿದ್ಯಾರ್ಥಿಗಳನ್ನು ರೂಪಿಸಿ ಬಹುಶಃ ನಮ್ಮ ಸಾಂಸ್ಕೃತಿಕ ಪರಂಪರೆಗೆ ಬಹಳಷ್ಟು ಅಮೂಲ್ಯವಾದ ಕೊಡುಗೆಯನ್ನು ನೀಡಿ ಸ್ನೇಹ ಭಟ್ ಅಂತಹ ನೂರಾರು ಮಕ್ಕಳನ್ನು, ಸಾವಿರಾರು ಮಕ್ಕಳನ್ನು ಸಮಾಜಕ್ಕೆ ನೀಡಿರುವಂಥ ಒಂದು ಅಪರೂಪದ ವ್ಯಕ್ತಿತ್ವ. ಜಯಪ್ರಕಾಶ್ ಅಂತೇಳಿ ಅವರ ಪತಿ, ಅವರು ಪುತ್ತೂರಿನಲ್ಲಿ ವಕೀಲರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹಲವಾರು ಪ್ರಶಸ್ತಿಗಳು ಅವರಿಗೆ ದಕ್ಕಿದೆ. ಜೂನಿಯರ್ JCಯಿಂದ ಸಾಧನಾ ಪ್ರಶಸ್ತಿ, JCAಯಿಂದ ಯುವ ಪುರಸ್ಕಾರ ಪ್ರಶಸ್ತಿ, ಒಡಿಯೂರು ಶ್ರೀಗಳಿಂದ ಲಲಿತ ಪಂಚಮಿ ಮಹೋತ್ಸವದಲ್ಲಿ ಗುರು ಜೀವನಾನುಗ್ರಹ ಪ್ರಶಸ್ತಿ, 2017ರಲ್ಲಿ ಗಡಿನಾಡಿನ ಸಾಂಸ್ಕೃತಿಕ ಪ್ರಶಸ್ತಿ, ಅಕಾಡೆಮಿ ಪ್ರಶಸ್ತಿ, ಹೀಗೆ ಹಲವಾರು ಪ್ರಶಸ್ತಿಗಳು ಅವರನ್ನು ಅರಸಿ ಬಂದಿದೆ. ಈಗ ಎಲ್ಲ ಪ್ರಶಸ್ತಿ ಅಂದರೆ ಲಾಬಿ ಮಾಡಿ ಪಡೆಯುವಂಥ ಕಾಲದಲ್ಲಿ ಎಲೆಮರೆ ಕಾಯಿಯಂತೆ ನೃತ್ಯ ತಪಸ್ಸನ್ನು ಮಾಡಿಕೊಂಡು ನೂರಾರು ವಿದ್ಯಾರ್ಥಿಗಳನ್ನು ರೂಪಿಸಿಕೊಂಡು ಸಮಾಜಕ್ಕೆ ತನ್ನದೇ ಆದ ಕೊಡುಗೆಗಳನ್ನು ನೀಡಿಕೊಂಡು ಇವತ್ತು ನಮಗೆಲ್ಲರಿಗೂ ಮಾದರಿಯಾಗಿ ಬದುಕುತ್ತಿರುವಂತಹ ವಿದುಷಿ ಶ್ರೀಮತಿ ಯೋಗೇಶ್ವರಿ ನಮ್ಮ ದೇಶದಲ್ಲಿ ಹುಟ್ಟಿ ಇವತ್ತು ಅದೆಷ್ಟೋ ಕಲೆಗಳು ಬೇರೆ ದೇಶದಲ್ಲಿ ಪ್ರಸಿದ್ಧಿಯನ್ನು ಪಡಿತಾ ಇದೆ.
ಈ ಒಂದು ಕಲೆ ನಾವೇನು ಕಲ್ತಿದ್ದೇವೋ ಇದನ್ನು ನಮ್ಮ ಮುಂದಿನ ತಲೆಮಾರುಗಳಿಗೆ ನಾವು ಅದನ್ನು ಕಲಿಸಿಕೊಟ್ಟಾಗ ಅಥವಾ ಹಸ್ತಾಂತರಿಸಿದಾಗಲೇ ಅದಕ್ಕೊಂದು ಬೆಲೆ ಅಂತ. ಇದು ಹಿಂದಿನಿಂದಲೂ ನಡೀತಾನೆ ಬಂದಿದೆ ನಮ್ಮ ಹಿರಿಯರಿಂದನೂ. ಹಾಗೆ ಗುರು ಪರಂಪರೆಗೆ ಒಂದು ವಿಶಿಷ್ಟವಾದಂತಹ ಒಂದು ಮಾನ್ಯತೆ ಇದೆ. ಈ ಒಂದು ಸಂದರ್ಭದಲ್ಲಿ ನನ್ನ ಶಿಷ್ಯೆ ಸ್ನೇಹ ಈ ಒಂದು ಪರಿಸರದಲ್ಲಿ ನೃತ್ಯ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದಾಳೆ. ಬಹುಶಃ ಅವಳ ಗುರುವಾಗಿ ನನಗಂತೂ ತುಂಬನೇ ಒಂದು ಹೆಮ್ಮೆಯ ಒಂದು ವಿಚಾರ ಇದು. 2001ನೇ ಇಸವಿಯಲ್ಲಿ ನಾನು ಸ್ನೇಹನ ಹಾಗೆ ಇರುವಾಗ ನನ್ನ ನೃತ್ಯ ತರಗತಿಯನ್ನು ನನ್ನ ಗುರುಗಳ ಸಮ್ಮುಖದಲ್ಲಿ ಪ್ರಾರಂಭ ಮಾಡಿದೆ. ಈಶ್ವರಮಂಗಲದಲ್ಲಿ ನನ್ನ ಹುಟ್ಟೂರಿನಲ್ಲಿ ನನ್ನ ಮೊದಲನೇ ತರಗತಿಯನ್ನು ಪ್ರಾರಂಭ ಮಾಡಿದೆ. ಬಳಿಕ ಬೆಳ್ಳಾರೆ, ಬದಿಯಡ್ಕ, ಅಡೂರು ಮತ್ತು ಬಾಯಾರು, ಪುತ್ತೂರುಗಳಲ್ಲಿ ನೃತ್ಯ ತರಗತಿಯನ್ನು ನಡೆಸ್ತಾ ಬಂದಿರ್ತೇನೆ. ಸ್ನೇಹ ಅವಳ 6ನೇ ವಯಸ್ಸಿನಿಂದ, ಬಹುಶಃ 5-6ನೇ ವಯಸ್ಸಿನಿಂದ ಅವಳು ನೃತ್ಯ ತರಗತಿಗೆ ಸೇರಿದ್ಲು. ಸ್ಟಾರ್ಟಿಂಗಲ್ಲಿ ಬಹುಶಃ ಬಂದಾಗ ಒಂದು 2 ಕ್ಲಾಸಿಗೆ ತುಂಬ ಖುಷಿ ಇತ್ತು. ಮತ್ತೆ ಆವಾಗ ಬರೋ ಕಣ್ಣಲ್ಲಿ ಏನೋ ಸ್ವಲ್ಪ ನೀರು ತುಂಬಿಕೊಂಡು, ಅಮ್ಮ ಹೋಗು ಸ್ನೇಹ, ಹೋಗು ಅಂತ. ಇವಳು ಸ್ವಲ್ಪ ಹಿಂಜರಿಕೆ, ಬೇಕಾ ಬೇಡವಾ ಅಂತ. ಮತ್ತೆ ಸ್ವಲ್ಪ ದಿನ ಹಾಗೆ ಹೋಯ್ತು, ಬರ್ತಾನೆ ಇದ್ಲ. ಆಮೇಲೆ ಬಹುಶಃ ಒಂದು 6ನೇ 7ನೇ ಕ್ಲಾಸ್ ಕಳಿವಾಗ ಅದು ಆದಮೇಲೆ ಅವಳಿಗೆ ಮತ್ತೆ ಅಮ್ಮ ಹೋಗು ಅಂತ ಒತ್ತಾಯ ಮಾಡಬೇಕಾದ ಪ್ರಮೇಯ ಬರಲಿಲ್ಲ ಅಂತ ಅನ್ನಿಸ್ತದೆ. ಅದರ ನಂತರ ಅವಳ ಸ್ವಯಂ ಆಸಕ್ತಿಯಿಂದನೇ ಅವಳು ನೃತ್ಯ ತರಗತಿಗೆ ಬರ್ತಾ ಇದ್ಲು. ಅವಳ SSLCಯ ನಂತರ ಅವಳು ಇಲ್ಲಿ ಕಾಲೇಜ್ ವಿದ್ಯಾಭ್ಯಾಸವನ್ನು ಮುಂದುವರಿಸಿದ ನಂತರ ಮಂಗಳೂರಿಂದ ಪುತ್ತೂರಿಗೆ ನೃತ್ಯ ಕಲೀಲಿಕ್ಕೆ ಎಲ್ಲರೂ ಪುತ್ತೂರಿಂದ ಮಂಗಳೂರಿಗೆ ಹಾಗೆ ಬರುವಂಥ ಒಂದು ಕಾಲದಲ್ಲಿ ಮಂಗಳೂರಿಂದ ಪುತ್ತೂರಿಗೆ ನಮ್ಮಲ್ಲಿ ನೃತ್ಯ ತರಗತಿಯನ್ನು ಕಲೀಲಿಕ್ಕೆ ಅವಳು ಈಗಲೂ ಬರ್ತಾ ಇದ್ದಾಳೆ. ಅವಳ ಈ ಒಂದು ಬೆಳವಣಿಗೆ, ಯಾಕಂದರೆ ಅವಳಿಗೆ ಅದೇ ಒಂದು ಹೈಸ್ಕೂಲ್ ಕಳೆದ ಮೇಲೆ ನನಗೆ ಇದು ಬೇಕು ಅಂತ ಅವಳಿಗೆ ಅನಿಸಿತು. ಸಾಮಾನ್ಯವಾಗಿ ನಮ್ಮಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಒಂದು ಹೈಸ್ಕೂಲ್ ಒಂದು 7ನೇ 8ನೇ ಕ್ಲಾಸ್ವರೆಗೆ ಮನೆಯಲ್ಲಿ ಎಲ್ಲರೂ ಹೋಗು ಕಲಿ ಅಂತ ಹೇಳ್ತಾರೆ. ಅದು 8ನೇ ಕ್ಲಾಸ್ ಮುಗಿದಾಗ ಇನ್ನು 9ನೇ 10ನೇ ಅಂತ ಆಗುವಾಗ ಸಾಕು, ನಿಲ್ಲಿಸು, ಎಲ್ಲವೂ ಡಾನ್ಸ್ ಆಗಲಿ ಸಂಗೀತ ಆಗಲಿ ಎಲ್ಲವೂ, ಇನ್ನು ಓದು ಅದು ಮಾತ್ರ ಇರ್ತದೆ ಮನೆಯಲ್ಲಿ, ಇದೆಲ್ಲ ಸ್ಟಾಪ್ ಅಂತೇಳಿ. ಅದು ಹಾಗೆ ಹೇಳಿದ ಕೂಡಲೇ ಮಕ್ಕಳು ಹಿಂದಕ್ಕೆ ಬರ್ತಾರೆ. ಅಷ್ಟು ವರ್ಷ ಏನೋ ಕಲ್ತಿರ್ತಾರೆ, ಒಂದು ಸ್ವಲ್ಪ ಅದರ ಬಗ್ಗೆ ಜ್ಞಾನ ತಿಳ್ಕೊಂಡಿರ್ತಾರೆ. ಯಾಕೆ ಇದರಲ್ಲಿ ಹೆಚ್ಚಾಗಿ ಮುಂದಕ್ಕೆ ಬರೋದಿಲ್ಲ ಅಂತ ಹೇಳಿದರೆ, ಬಹುಶಃ ಸ್ವಲ್ಪ ಮಟ್ಟಿಗೆ ಪೋಷಕರ ಒಂದು ಇದು ಇರ್ಬೋದು, ಅಲ್ಲವ ಶಾಲೆಯಲ್ಲಿ ಸಹ ಕೆಲವು ಒಂದು ಪ್ರೆಷರ್ ಅಂತ ಇರ್ಬೋದು. ಅದು ಏನೇ ಇದ್ರೂ ಅದನ್ನು ಮೀರಿ ಮುಂದಕ್ಕೆ ಹೋದರೆ ಮಾತ್ರ ಇವತ್ತು ಈ ಥರ ಒಂದು ನೃತ್ಯ ತರಗತಿ ಯಾವುದೇ ಕಲೆಯಲ್ಲಿ ಮುಂದೆ ಬರಲಿಕ್ಕೆ ಸಾಧ್ಯ ಅಂತ ಹೇಳ್ಬೋದು. ಬಹುಶಃ ನಮ್ಮಲ್ಲಿ ಈಗ ನೃತ್ಯ ಕಲ್ತಂಥ ವಿದ್ಯಾರ್ಥಿಗಳು ಒಂದು ಜಾಯ್ನ್ ಆಗಿ ಸ್ವಲ್ಪ ಸಮಯ ಬಂದ ಹಾಗೆ ಲಿಸ್ಟ್ ತಗೊಂಡು 1000ಕ್ಕಿಂತ ಮೇಲೆ ಇರ್ಬೋದು. ಆದರೆ ಅದರಲ್ಲಿ ಮುಂದಕ್ಕೆ ಬಂದು ಒಂದು ವಿದ್ವತ್ ಹಂತದವರೆಗೆ ತಲುಪಿರುವಂಥ ವಿದ್ಯಾರ್ಥಿಗಳು ಕೆಲವು ಮಾತ್ರ ಇರ್ತಾರೆ. ಆದ್ದರಿಂದ ನಾನು ಸ್ನೇಹನ್ ಜೊತೆಗೆ ಅವಳ ತಂದೆ ತಾಯಿ ಅವರನ್ನು ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಇದ್ದೇನೆ. ನಮ್ಮ ಎಲ್ಲ ವೈಷ್ಣವಿಯ ಕಾರ್ಯಕ್ರಮಗಳಲ್ಲೂ ಎಷ್ಟು ದೂರ ಆದರೂ ಕೂಡ ಬಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾರೆ. ಹಾಗೆ ಪ್ರತಿ ನಮ್ಮ ಕಾರ್ಯಕ್ರಮಗಳಿಗೂ ತುಂಬಾ ಒಂದು ಪ್ರೋತ್ಸಾಹವನ್ನು ಕೊಡ್ತಾರೆ. ನಾನು ಈ ಸಂದರ್ಭದಲ್ಲಿ ಇನ್ನೊಂದು ವಿಷಯ ಹೇಳಬೇಕಂದ್ರೆ, ನನ್ನ ವಿದ್ಯಾರ್ಥಿಗಳಲ್ಲಿ ಸ್ನೇಹ ಇದೀಗ 4ನೇ ವಿದ್ಯಾರ್ಥಿ ಒಂದು ಅವರ ಕಾಲೇಜ್ ವಿದ್ಯಾಭ್ಯಾಸದ ಜೊತೆಯಲ್ಲಿ ನೃತ್ಯದ ತರಗತಿಯನ್ನು ನಡೆಸ್ತಾ ಇದ್ದಾರೆ. ಪ್ರಾರಂಭದಲ್ಲಿ ಒಂದು ಹುಡುಗಿ ವಿದ್ವತ್ ಎಕ್ಸಾಮ್ ಎಲ್ಲ ಆಗಿದೆ, ಅವಳದು ಅಡೂರಿನಲ್ಲಿ ಅವಳು ನೃತ್ಯ ತರಗತಿಯನ್ನು ಮಾಡ್ತಾ ಇದ್ದಾಳೆ. ಹಾಗೆ ಇನ್ನೊಬ್ಳು ನನ್ನ ಶಿಷ್ಯ ಇಲ್ಲೇ ಇದ್ದಾಳೆ, ಹರ್ಷಿತಾ ಅಂತ, ಕುಂಬ್ಳೆಯಲ್ಲಿ ತರಗತಿಯನ್ನು ಕಳೆದ ವರ್ಷ ಪ್ರಾರಂಭ
ನನ್ನ ಸಮ್ಮುಖದಲ್ಲೇ ಅವಳು ಸಹ ತರಗತಿಯನ್ನು ಮಾಡಿದ್ಲು. ಈಗಲೂ ನೃತ್ಯ ಕಲಿತಾ ಇದ್ದಾಳೆ ಕಾಲೇಜ್ ವಿದ್ಯಾಭ್ಯಾಸದ ಜೊತೆಗೆ. ಅದೇ ರೀತಿ ಇನ್ನೊಬ್ಳು ವಿದ್ಯಾರ್ಥಿ ಕೂಡ ಅಡ್ಯ ನಾಟಕದಲ್ಲಿ ತರಗತಿಯನ್ನು ಮಾಡ್ತಾ ಇದ್ದಾಳೆ. ಹಾಗೆ ಸ್ನೇಹ ಇವತ್ತು ನನ್ನ 4ನೇ ವಿದ್ಯಾರ್ಥಿನಿ ನೃತ್ಯ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದಾಳೆ. ನನಗೆ ನಿಜವಾಗ್ಲೂ ಒಂದು ತುಂಬಾ ಖುಷಿ ಮತ್ತು ಹೆಮ್ಮೆಯ ಒಂದು ವಿಚಾರ. ಇನ್ನು ಈ ನೃತ್ಯ ಅಥವಾ ಯಾವುದೇ ಕಲೆಗಳು ನಮ್ಮ ವಿದ್ಯಾಭ್ಯಾಸಕ್ಕೆ ಅದು ಖಂಡಿತ ಹಿನ್ನಡೆ ಆಗುವುದಿಲ್ಲ ಅಂತ ಹೇಳೋದು. ಯಾಕಂತ ಹೇಳಿದರೆ ಅದು ಆಲ್ರೆಡಿ ಈಗಾಗಲೇ ಹೇಳಿದ್ದಾರೆ ದಯಾನಂದ್ ಸರ್. ನೃತ್ಯ ಅದೇ ಏನು ನಾವು ಇದು ಮಾಡ್ತೇವೆ, ಇದರಿಂದಾಗಿ ದೈಹಿಕ ಮತ್ತು ಮಾನಸಿಕವಾದಂತಹ ಒಂದು ಬೆಳವಣಿಗೆ ಖಂಡಿತವಾಗ್ಲೂ ಇದು ಆಗ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮಕ್ಕಳಲ್ಲಿ ಏಕಾಗ್ರತನ ಅಂತ ಏನು ಹೇಳುವಂಥದ್ದು, ಜೊತೆಗೆ ಈಗ ಇರುವಂಥ ಈ ಸೋಷಿಯಲ್ ಮೀಡಿಯಾದಿಂದ ಸ್ವಲ್ಪ ಹಿಂದಕ್ಕೆ ಹೋಗಬೇಕು ಅಂತಂದರೆ ನಮ್ಮ ಮಕ್ಕಳಲ್ಲಿ ಇಂತಹ ಒಂದು ಕಲೆಗಳಲ್ಲಿ ನಾವು ತೊಡಗಿಸ್ಕೊಂಡಾಗ ಆದಷ್ಟು ನಮ್ಮ ಸಂಸ್ಕೃತಿಯನ್ನು ಕೂಡ ನಾವು ಉಳಿಸ್ಕೊಳ್ಳುವಲ್ಲಿ ಇದು ಸಹಕಾರಿಯಾಗ್ತದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಹಾಗೆ ಸ್ನೇಹಳ ತರಗತಿ ಇವತ್ತು ಒಂದು ಒಳ್ಳೆಯ ಒಂದು ಕ್ಷಣದಲ್ಲಿ ತರಗತಿ ಉದ್ಘಾಟನೆಗೊಂಡಿದೆ ಶ್ರೀಯುತ ದಯಾನಂದ್ ಸರ್ ಅವರ ದಿವ್ಯ ಹಸ್ತದಿಂದ. ಈ ಒಂದು ತರಗತಿ ಉತ್ತರೋತ್ತರ ಅಭಿವೃದ್ಧಿಯನ್ನು ಕಾಣಲಿ, ಇಲ್ಲಿ ವಿದ್ಯಾರ್ಥಿಗಳು ಒಳ್ಳೆಯ ರೀತಿಯಲ್ಲಿ ನೃತ್ಯ ಶಿಕ್ಷಣವನ್ನು ಪಡೀಲಿ, ಹಾಗೆ ಸ್ನೇಹ ಕೂಡ ಈ ಒಂದು ಕ್ಷೇತ್ರದಲ್ಲಿ ಇನ್ನಷ್ಟು ಬೆಳೀಲಿ ಅಂತ ನಾನು ಹಾರೈಸ್ತೇನೆ. ಹಾಗೆ ಅವಳ ಮೂಲಕ ನಮ್ಮ ಸಂಸ್ಥೆ ವೈಷ್ಣವಿಗೂ ಇನ್ನೂ ಹೆಚ್ಚಿನ ಹೆಸರು ಬರಲಿ. ಪ್ರತಿ ಸಾಮಾನ್ಯ ಕಾರ್ಯಕ್ರಮದಲ್ಲಿ ನೋಡುವಾಗ ಆಡಿಯನ್ಸಲ್ಲಿ ಒಂದು ನೋಟೆಡ್ ಕೆಲವು ಸ್ಟೂಡೆಂಟ್ಸಲ್ಲಿ ನಮ್ಮ ಸ್ನೇಹ ಕೂಡ ಒಬ್ಬಳು. ನಮ್ಮ ಸಂಸ್ಥೆ ಈಗ ಅವರು ಹೇಳಿದರು ನಾವು ಕಾರ್ಯಕ್ರಮಗಳನ್ನು ಕೊಡ್ಬೋದು ಅಂತ. ನಾವು ಈ ಭಾಗದಲ್ಲಿ ಸ್ವಲ್ಪ ಕಾರ್ಯಕ್ರಮಗಳು ನಮಗೆ ಕಮ್ಮಿ ಏನೇ ಸಿಕ್ಕಿದ್ದು. ಕರಾವಳಿ ಉತ್ಸವದಲ್ಲಿ ಕೆಲವು ವರ್ಷಗಳ ಹಿಂದೆ ಕಾರ್ಯಕ್ರಮ ಮಾಡಿದ್ದೆವು. ಸ್ವಲ್ಪ ನಾವು ಗಡಿನಾಡಲ್ಲಿ ಹೆಚ್ಚು ನಮ್ಮ ಕಾರ್ಯಕ್ರಮಗಳು ನಡೀತಾ ಇದೆ. ನಿನ್ನೆ ಕೂಡ ನಮ್ಮ ಕಾರ್ಯಕ್ರಮ ನಿನ್ನೆ ಕೆದಿಲದಲ್ಲಿ ಇತ್ತು. ಇನ್ನು ಸದ್ಯ ಪುನಃ 17, 20, 25 ಫೆಬ್ರವರಿ 1, 7 ಎಲ್ಲ ಡೇಟ್ಸ್ ಈಗ ಪ್ರೋಗ್ರಾಮ್ಸ್ ಬುಕ್ ಆಗಿದೆ ನಮಗೆ. ಅಂದರೆ ನಾವೀಗ CD ರೆಕಾರ್ಡೆಡ್ ಅಂತ ಅಲ್ಲದೆ ನಾವು ಲೈವ್ ಆಗಿ ಪ್ರೋಗ್ರಾಮನ್ನು ಮಾಡ್ತಾ ಇದ್ದೇವೆ. ಅದೊಂದು ನನ್ನ ಪ್ರಕಾರ ಅದು ನಾನು ಪ್ಲಸ್ ಅಂತಲೇ ಇಟ್ಕೊಂಡಿದ್ದೇನೆ. ಯಾಕಂದರೆ ಇಷ್ಟು ಹಿಮ್ಮೇಳದವರನ್ನು ಕಳಿಸ್ಕೊಂಡು ಪ್ರೋಗ್ರಾಮ್ ಮಾಡೋದು ಸ್ವಲ್ಪ ಕಷ್ಟದ ಕೆಲಸ. ಆದರೂ ನಾವು ಅದನ್ನು ಮುಂದುವರಿಸ್ಕೊಂಡು ಬಂದೇವೆ. ಯಾಕಂದರೆ ಎಲ್ಲ ಕಲಾವಿದರಿಗೂ ಅವರನ್ನು ಇನ್ನೂ ನಾವು CD ಹಾಕಿದ ಕೂಡಲೇ ಕಲಾವಿದರು ಸ್ವಲ್ಪ ಮರೆಯಾಗ್ತಾರೆ. ಅದರಿಂದ ಕಲಾವಿದರಿಗೂ ಇನ್ನು ಪ್ರೋತ್ಸಾಹವನ್ನು ಕೊಡುವ ನಿಟ್ಟಿನಲ್ಲಿ ಮತ್ತು ವಿದ್ಯಾರ್ಥಿಗಳ ಒಂದು ಬೆಳವಣಿಗೆಯನ್ನು ಗಮನದಲ್ಲಿ ಇಟ್ಕೊಂಡು ನಾವು ಪ್ರಸ್ತುತ ನಾವು ಲೈವ್ ಆಗಿ ಪ್ರೋಗ್ರಾಮನ್ನು ಮಾಡ್ತಾ ಇದ್ದೇವೆ. ಆ ಕಾರ್ಯಕ್ರಮದಲ್ಲಿ ತುಂಬ ಒಂದು ಪ್ರೊಫೆಷನಲ್ ಆರ್ಟಿಸ್ಟ್ ಅಂತ ನಾವೇನು ಹೇಳ್ತೇವೋ ಎಲ್ಲ ಕಲಾವಿದರು, ಆ ಒಂದು ಉನ್ನತ ಶ್ರೇಣಿಯ ಕಲಾವಿದರು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರಾದಂತಹ ಬೆಳ್ಳಿಕೋತ್ ವಿಷ್ಣು ಭಟ್ ಅವರು ಪ್ರಸ್ತುತ ನಮ್ಮ ಕಾರ್ಯಕ್ರಮದಲ್ಲಿ ಹಾಡುಗಾರರಾಗಿ ಈಗ ಬರ್ತಾ ಇದ್ದಾರೆ. ಎಲ್ಲ ಕಾರ್ಯಕ್ರಮಗಳಲ್ಲೂ ಕಳೆದ 1 ವರ್ಷದಿಂದ ಅವರೇ ನಮ್ಮ ಕಾರ್ಯಕ್ರಮದಲ್ಲಿ ಈಗ ಭಾಗವಹಿಸ್ತಾ ಇದ್ದಾರೆ. ಇನ್ನು ಇಲ್ಲಿ ಮುಂದಕ್ಕೆ ಸ್ನೇಹನ ವಿದ್ಯಾರ್ಥಿಗಳ ಕಾರ್ಯಕ್ರಮಕ್ಕೂ ನಮ್ಮ ಆ ಎಲ್ಲ ತಂಡದ ಸದಸ್ಯರನ್ನು ನಾವು ಸೇರಿಸ್ಕೊಂಡು ಮುಂದೆ ಇಲ್ಲಿ ಮಂಗಳೂರಿನ ಭಾಗದಲ್ಲಿ ನಾವು ಕಾರ್ಯಕ್ರಮವನ್ನು ಕೊಡುವಂತಹ ನಮಗೆ ಒಂದು ಅವಕಾಶ ಸಿಗಲಿ ಅಂತ ಹೇಳ್ತಾ ಸ್ನೇಹಳ ಈ ಒಂದು ನೃತ್ಯದ ತರಗತಿ ಹಾಗೂ ಅವಳ ವಿದ್ಯಾಭ್ಯಾಸವನ್ನು ಅದನ್ನು ಸಹ ನಾನು ಹೇಳ್ತಾ ಇದ್ದೇನೆ, ಒಟ್ಟಿಗೆ ಎರಡನ್ನೂ ಸಹ ಒಳ್ಳೆಯ ರೀತಿಯಲ್ಲಿ ಮುಂದುವರಿಸ್ಕೊಂಡು ಹೋಗಲಿಕ್ಕೆ ಭಗವಂತ ಅವಳಿಗೆ ಶಕ್ತಿಯನ್ನು ಕೊಡಲಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ. ತನ್ನ ಅಪ್ಪ ಅಮ್ಮ ತಂಕ ದಿಂಜ ಸಹಕಾರ ಕೊರ್ಪೇರು ಅಂಚನೆ ಕುಟುಂಬಸ್ಥರು ದೋಸ್ತಿಯಲ್ಲ ಮಾತೆಲ್ಲ ಸಹಕಾರ ಕೊರಂದುಲ್ಲೇರು ನಾನಲ್ಲ ಮಾತಿರ್ನಲ್ಲ ಸಹಕಾರ ಇಂಚನೆ ಉಪ್ಪಾಡು ಪಂಡದು ಸ್ನೇಹ ಭಟ್ ಕೇನೊಂಡೇರು. ನನ್ನಮ್ಮ ಈಗಲೂ ನಮಗೆ ತಿಂಗಳಿಗೆ 4-5 ಪ್ರೋಗ್ರಾಮ್ ಇದ್ರು ಅಷ್ಟೇ ಬ್ಯಾಗ್ ಹಿಡ್ಕೊಂಡು ನನ್ನ ಜೊತೆ ಬರ್ತಾಳೆ. ನನಗೆ ಡ್ರೆಸ್ ಮಾಡಿಸ್ತಾಳೆ, ಡ್ರೆಸ್ ಬಿಚ್ಚಿ ಡ್ಯಾನ್ಸನ್ನೆಲ್ಲ ನೋಡಿ ಪ್ರತಿ ಡ್ಯಾನ್ಸ್ನ ವಿಡಿಯೋ ಮಾಡ್ತಾಳೆ, ನನ್ನ ಜೊತೆ ಮನೆಗೆ ಬರ್ತಾಳೆ. ಆ ವಿಡಿಯೋವನ್ನು 10 ಸಲ ನೋಡಿ ಖುಷಿ ಪಡ್ತಾಳೆ. ಹಾಗೆ ನಾನು ಅಪ್ಪ ಅಮ್ಮನ ಬಗ್ಗೆ ಎಷ್ಟು ಹೇಳಿದರೂ ಸಾಕಾಗೋದಿಲ್ಲ, ಅಷ್ಟು ನನಗೆ ಸಹಕಾರವನ್ನು ನೀಡ್ತಾರೆ. ನಾನು ಎಂತ ಹೇಳಿದ್ರು ಅಷ್ಟು ಸಪೋರ್ಟ್ ಮಾಡ್ತಾರೆ, ಯಾವುದಕ್ಕೂ ಬೇಡ ಹೇಳೋದಿಲ್ಲ. ಹಾಗೆ ಅಪ್ಪ ಅಮ್ಮನಿಗೆ ಎಷ್ಟು ಧನ್ಯವಾದವನ್ನು ಹೇಳಿದ್ರು ನಾನು ಸಾಕಾಗೋದಿಲ್ಲ. ತುಂಬ ಋಣಿಯಾಗಿದ್ದೆ ನಾನು ಅವರಿಗೆ.
ಹಾಗೆ ನನ್ನ ಮನೆಯವರು, ನನ್ನ ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲರೂ ತುಂಬ ತುಂಬ ಸಹಾಯ ಮಾಡ್ತಾರೆ. ನನಗೆ ಎಲ್ಲ ರೀತಿಯಲ್ಲಿ ಸಹಕಾರ ಕೊಡ್ತಾರೆ. ಎಲ್ಲ ರೀತಿಯಲ್ಲಿ ನನಗೆ ಹೇಗೆ ನನಗೆ ಸಪೋರ್ಟ್ ಮಾಡಬೇಕು. ನನ್ನ ಅತ್ತೆ ಮನೆಯವರೆಲ್ಲರೂ ಅಷ್ಟೇ ತುಂಬ ನನಗೆ ಸಪೋರ್ಟ್ ಮಾಡ್ತಾರೆ. ತುಂಬ ತುಂಬ ಧನ್ಯವಾದಗಳು, ನಿಮಗೆಲ್ಲರಿಗೂ ಧನ್ಯವಾದಗಳು. ಹಾಗೆ ನನ್ನ ಫ್ರೆಂಡ್ಸ್ ಬಗ್ಗೆ ಹೇಳಬೇಕು, ಅವರಿಗೆ ಎಲ್ಲರಿಗೂ ಎಕ್ಸಾಮ್ ಉಂಟು, ನಾಳೆ ಎಕ್ಸಾಮ್ ಉಂಟು, ನಾಡ್ದು ಎಕ್ಸಾಮ್ ಉಂಟು, ಆದರೂ ಬಂದಿದ್ದಾರೆ. ಅಷ್ಟು ಪ್ರೀತಿ ಇಟ್ಟು ನನಗೆ ಈ ಸಂದರ್ಭದಲ್ಲಿ ನನ್ನ ಜೊತೆಗೆ ಇರಬೇಕು ಅಂತ ಬಂದಿದ್ದಾರೆ. ತುಂಬ ಥ್ಯಾಂಕ್ ಯು ಅದಕ್ಕೋಸ್ಕರ. ಹಾಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ, ನೀವಿಲ್ಲದಿದ್ದು ನಡೀತಾನೆ ಇರಲಿಲ್ಲ, ನಿಮ್ಮ ಸಹಕಾರ ಹೀಗೆ ಇರಬೇಕು. ಚೂಂತಾರು ಸರೋಜಿನಿ ಭಟ್ ಪ್ರತಿಷ್ಠಾನದ ಗೌರವ ಅಧ್ಯಕ್ಷರು ಚೂಂತಾರು ಲಕ್ಷ್ಮೀನಾರಾಯಣ್ ಭಟ್ ಲೇಸ್ಗದ್ದಿಗಿಳಿತೀರ. ಕುಮಾರಿ ಸಿರಿ ಶ್ರಗ್ವಿ ಪ್ರಾರ್ಥನೆ ಪಂಡೇರು. ವಂದಿಪೆ ನಿನಗೆ ಗಣನಾಥ, ಪೂಜಿಪೆ ನಿನಗೆ ಹೇ ನಾಥ, ವಿಘ್ನ ವಿನಾಶಕ ವಿದ್ಯಾ ಪ್ರದಾಯಕ ಸಿದ್ಧಿ ಪ್ರದಾಯಕ ಗಣನಾಥ. ವಂದಿಪೆ ನಿನಗೆ ಗಣನಾಥ, ಪೂಜಿಪೆ ನಿನಗೆ ಹೇ ನಾಥ, ವಿಘ್ನ ವಿನಾಶಕ ವಿದ್ಯಾ ಪ್ರದಾಯಕ ಸಿದ್ಧಿ ಪ್ರದಾಯಕ ಗಣನಾಥ, ಸಿದ್ಧಿ ಪ್ರದಾಯಕ ಗಣನಾಥ. ಸರ್ವಶಕ್ತಿಯು ನೀನೇ, ಸಿದ್ಧಿ ಪ್ರದಾಯಕ ನೀನೇ. ನಿನ್ನನ್ನು ನಂಬಿದವರಿಗೆ ನೀನು ವರವನ್ನು ನೀಡುವೆ. ಸರ್ವಶಕ್ತಿಯು ನೀನೇ, ಸಿದ್ಧಿ ಪ್ರದಾಯಕ ನೀನೇ. ನಿನ್ನನ್ನು ನಂಬಿದವರಿಗೆ ನೀನು ವರವನ್ನು ನೀಡುವೆ. ವಿದ್ಯೆ ನೀಡುವೆ, ಸಿದ್ಧಿ ನೀಡುವೆ, ಶುದ್ಧಿ ಮಾಡುವೆ. ಕರುಣೆಯ ತೋರುವ ಕರುಣಾಮಯ ನೀನೇ, ಕರುಣೆಯ ತೋರುವ ಕರುಣಾಮಯ ನೀನೇ. ವಂದಿಪೆ ನಿನಗೆ ಗಣನಾಥ, ಪೂಜಿಪೆ ನಿನಗೆ ಹೇ ನಾಥ, ವಿಘ್ನ ವಿನಾಶಕ ವಿದ್ಯಾ ಪ್ರದಾಯಕ ಸಿದ್ಧಿ ಪ್ರದಾಯಕ ಗಣನಾಥ, ಸಿದ್ಧಿ ಪ್ರದಾಯಕ ಗಣನಾಥ. ಚೂಂತಾರು ಸರೋಜಿನಿ ಭಟ್ ಪ್ರತಿಷ್ಠಾನದ ಟ್ರಸ್ಟಿ ಶ್ರೀ ಮಹೇಶ್ ಚೂಂತಾರ್ ಸಭೆ ನಿಂತ್ಕೊಂಡು ಪ್ರಸ್ತಾವನದ ಪಾತ್ರ ಪಂಡೇರು. ತನ್ನ ನಾಟ್ಯ ವಿದ್ಯಾಭ್ಯಾಸ ಇನ್ನೂ ಮುಗಿಲಿಲ್ಲ, ವಿದ್ವತ್ ಇನ್ನು ಆಗಬೇಕಷ್ಟೆ. ಆದರೂ ಕೂಡ ಅದಕ್ಕೆ ಪೂರ್ವಭಾವಿಯಾಗಿ ಪರಿಸರದ ಮಕ್ಕಳಿಗೆ ಪ್ರಯೋಜನ ಆದೀತು ಅಂತ ಎನ್ನುವ ಉದ್ದೇಶದಿಂದ, ಯಾವುದೇ ವ್ಯಾವಹಾರಿಕ ಉದ್ದೇಶ ಇಲ್ಲದೆ ಒಂದು ನೃತ್ಯ ತರಗತಿಯನ್ನು ಪ್ರಾರಂಭಿಸಬೇಕು ಎಂಬ ಅಭಿಪ್ರಾಯದಲ್ಲಿ ಈ ಮಂಗಳೂರಿನ ಪರಿಸರದಲ್ಲಿ, ಅವಳ ಊರು ಬೆಳ್ಳಾರೆ ಆದರೂ ಕೂಡ ಅವಳ ವಿದ್ಯಾಭ್ಯಾಸ ಕಳೆದ 5 ವರ್ಷಗಳಿಂದ ಮಂಗಳೂರಿನಲ್ಲೇ ನಡೀತಾ ಇದೆ. ಇನ್ನೂ 3 ವರ್ಷದ ಮಟ್ಟಿಗೆ ಅವಳು ಮಂಗಳೂರಿನಲ್ಲೇ ಇರ್ತಾಳೆ. ಆ ನಿಟ್ಟಿನಲ್ಲಿ ಈ ಪರಿಸರದಲ್ಲಿ ಒಂದು ನೃತ್ಯ ಕ್ಲಾಸನ್ನು ನಡೆಸಬೇಕು ಅಂತ ಅವಳ ಇಚ್ಛೆಯಾಗಿತ್ತು. ಹಾಗೆ ತನ್ನ ಗುರುಗಳ ಒಪ್ಪಿಗೆಯನ್ನು ಪಡೆದುಕೊಂಡು ಈ ಪರಿಸರದಲ್ಲಿ ಈ ನೃತ್ಯ ತರಗತಿಯನ್ನು ಪ್ರಾರಂಭಿಸಲಿಕ್ಕಿದ್ದಾಳೆ. ಚೂಂತಾರು ಸರೋಜಿನಿ ಭಟ್ ಪ್ರತಿಷ್ಠಾನದ ಅಧ್ಯಕ್ಷರು ಶ್ರೀ ಮುರಳಿ ಮೋಹನ್ ಚೂಂತಾರ್ ಸಭೆ ಸ್ಥಾರಕ್ಕೆ ಮಂತೇರ. ಈ ಕಾರ್ಯಕ್ರಮಕ್ಕೆ ನಮ್ಮ ಮೇಲೆ ವಿಶೇಷವಾದಂಥ ಪ್ರೀತಿ ಅಭಿಮಾನ ಇಟ್ಟು ದಯಾನಂದ್ ಕತ್ತಲ್ ಸರ್ ಅವರು ಬಂದಿದ್ದಾರೆ. ತಮ್ಮ ಧರ್ಮಪತ್ನಿಯವರನ್ನು ಸಹ ಕರ್ಕೊಂಡು ಬಂದಿದ್ದಾರೆ, ಹಾಗೆ ಸುಪುತ್ರರವರನ್ನು ಕರ್ಕೊಂಡು ಬಂದಿದ್ದಾರೆ. ಅವರನ್ನು ಸಹ ನಾನು ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಬರಮಾಡಿಕೊಳ್ತಾ ಇದ್ದೇನೆ. ವಿದುಷಿ ಶ್ರೀಮತಿ ಯೋಗೀಶ್ವರಿ ಜಯಪ್ರಕಾಶ್ ಅವರು ಹೇಳಿದರು, ತನ್ನ 5ನೇ ವಯಸ್ಸಿನಲ್ಲಿ ನೃತ್ಯ ತರಬೇತಿಯನ್ನು ಆರಂಭಿಸಿದಂಥ ಸ್ನೇಹ ಸಂಗೀತದಲ್ಲಿ ಜೂನಿಯರ್ ಆದಮೇಲೆ ಭರತನಾಟ್ಯದಲ್ಲಿ ಜೂನಿಯರ್ ಸೀನಿಯರ್ ಪರೀಕ್ಷೆಗಳನ್ನು ಮುಗಿಸಿ ಈಗ ವಿದ್ವತ್ತಿಗೆ ತಯಾರು ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇವಳ ಈ ಕಲಿಕೆ ಮತ್ತು ಕಲಿಸುವಿಕೆ ನಿರಂತರವಾಗಿ ಸಾಗಲಿ. ಹೇಗೆ ನೀವು ಹಾಕಿಕೊಟ್ಟಂತಹ ದಾರಿ ದಯಾನಂದ್ ಸರ್ ಹೇಳಿದರು, ಮುಂದೆ ಗುರಿ ಹಿಂದೆ ಗುರು ಇರಬೇಕು ಅಂತ. ನಿಮ್ಮಂತಹ ಗುರುಗಳ ಆಶೀರ್ವಾದದಿಂದ ಮುಂದೆ ಅವಳು ವಿದ್ವತ್ ಸಾಧನೆಯನ್ನು ಮಾಡಿಸಿ ನಿರಂತರವಾಗಿ ಕಲಿತಾ ಇದ್ದು ನಮ್ಮ ಭಾರತೀಯ ಪರಂಪರೆಯನ್ನು ಉಳಿಸುವಂತಹ ಬೆಳೆಸುವಂತಹ ಕಾರ್ಯ ಆಗಲಿ ಅಂಥೇಳಿ ಎಲ್ಲರ ಪರವಾಗಿ ನಾನು ಅವಳಿಗೆ ಹಾರೈಸುತ್ತಾ